ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನಿರ್ವಹಿಸಲಿಕ್ಕಿದ್ದಾರೆ ಶ್ರೀಮತಿ ವೀಣಾ, ವಿಜ್ಞಾನ ಶಿಕ್ಷಕಿ, ಡಾಕ್ಟರ್ ಶಿವರಾಮ ಕಾರಂತ ಪ್ರೌಢಶಾಲೆ, ಪುತ್ತೂರು ನಗರ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವದೇವಗೆ ಶರಣು. ತ್ರಿಜಗವಂದಿತನಾದ ದೇವದೇವಗೆ ಶರಣು. ಗಜದಾಯಕನೇ ವಂದಿಪೆ ಶರಣು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು. ಇಂದಿರೇಶನ ಪಾದ ಹೊಂದಿರ್ಪತೆರದಿ ಸುಂದರಾಂಗನೆ ಪದ ದ್ವಂದ್ವ ಕೆರಗುವೆ ನಿನ್ನ. ಸುಂದರಾಂಗನೆ ಪದ ದ್ವಂದ್ವ ಕೆರಗುವೆ ನಿನ್ನ. ಸಂದೇಹ ಮಾಡದಲೇ ಇಂಬು ಕರುಣಿಪುದು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವದೇವಗೆ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಸಿ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಧನ್ಯವಾದಗಳು. ವಂದನೆಗಳು ವೀಣಾ ಮೇಡಮ್ ಅವರಿಗೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸಂಘದ ಹಾಲಿ ಅಧ್ಯಕ್ಷ ಆಗಿದ್ದ ಶ್ರೀಯುತ ವಸಂತ ಮೂಲ್ಯ ಸರ್. ಇವತ್ತಿನ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ವರಿಗೂ ಶುಭ ನಮನವನ್ನು ಸಲ್ಲಿಸ್ತಾ 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಲೆಯ ಗರಿಮೆಯನ್ನು ಹೆಚ್ಚಿಸಿದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಬೇಕು ಎಂದು ಮಾನ್ಯ BO ಸರ್ ಅವರ ಸೂಚನೆ ಮೇರೆಗೆ ಯಾವಾಗ ಮಾಡೋದು ಒಂದು ಸಭಾ ಕಾರ್ಯಕ್ರಮ ಅಂತಾದಾಗ ಸರಿಯಾದ ದಿನಾಂಕನೇ ಸಿಗಲಿಲ್ಲ. ನಾಳ್ದು ಸೋಮವಾರದಿಂದ SLC 2 ಎಕ್ಸಾಮ್ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಒಂದು ವಾರ ಮಾತ್ರ ಇರೋದು. ಪ್ರಾರಂಭೋತ್ಸವಕ್ಕೆ ನಾವೆಲ್ಲ ಸಿದ್ಧತೆ ಆಗಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಈ ದಿವಸವನ್ನು ನಿನ್ನೆ ಮತ್ತು ಇವತ್ತೆರಡು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ಎಲ್ಲ ಸಂಘದ ಪ್ರತಿನಿಧಿಗಳು ಮಾನ್ಯ ಶಾಸಕರಲ್ಲಿ ಹೋಗುವಾಗ ಶುಕ್ರವಾರ ಆದರೆ ಅವರು ಬೆಂಗಳೂರಲ್ಲಿದ್ದಾರೆ, ಸಿಕ್ಕುವುದಿಲ್ಲ. ಶನಿವಾರ ಖಂಡಿತ ಬರ್ತಾರಂತ ಅವರ ಅನುಮತಿಯನ್ನು ಪಡ್ಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮಾನ್ಯ ಶಾಸಕರು ಈಗ ತಾನೇ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುವರಿದ್ದಾರೆ. ಅದಕ್ಕೆ ಬೇಕಾದಂಥ ಸ್ಥಳಾವಕಾಶ ನಮಗೆ ಯಾವುದಾಗಬೇಕಂತಾದಾಗ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರುವಂಥ ಬಂಟ್ರ ಭವನ ಆಗುವಂತಾದಾಗ ಮಾನ್ಯ ಕಾವು ಯಮನ ಶೆಟ್ಟಿ ಅವರನ್ನು ನಾವು ಅವರ ಮನೆಗೆ ಹೋಗಿ ಸಂದರ್ಶಿದೆವು. ಖಂಡಿತ ಬರ್ತೇನೆ ಅಂತ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅವರ ಮಗಳ ಮದುವೆ ತುಂಬ ಒತ್ತಡದಲ್ಲಿದ್ದಾರೆ. ಆದರೂ ಕೂಡ ಮುಖ್ಯ ಶಿಕ್ಷಕರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬರ್ತಾರಂತಾದಾಗ ನಾನು ಬಂದು ಸೇರಿಕೊಳ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಂದೆ ಬರುವವರಿದ್ದಾರೆ. ಈಗ ಈ ಕಾರ್ಯಕ್ರಮ ನಮಗೆ ಚಾಲನೆ ಕೊಡಲಿಕ್ಕೆ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ದೀಪ ಪ್ರಜ್ವಲನೆ ಮಾಡಿಕೊಡ್ಬೇಕಂತ ನಮ್ಮ ಮಾನ್ಯ BO ಸರ್ ಕೇಳ್ಕೊಂಡೆವು. ಸರ್, ನಿಮಗೆ ನಮ್ಮೆಲ್ಲ ಮುಖ್ಯ ಪುತ್ತೂರು ತಾಲೂಕಿನ, ಪುತ್ತೂರು ಕಡಬ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರ ಪರವಾಗಿ ಪ್ರೀತಿ ಸ್ವಾಗತ ಬಯಸ್ತೇನೆ ಸರ್. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶ್ರೀಯುತ ಪ್ರೇಮ್ ಕುಮಾರ್ ಸರ್, ನೆಟ್ಟಣಿಮೂಡೂರು ಶಾಲೆಯ ಮುಖ್ಯ ಶಿಕ್ಷಕರು ದಯಮಾಡಿ ವೇದಿಕೆ ಬರಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಸ್ವಾಗತಿಸಬೇಕಂತ ವಿನಂತಿ.
ಅದೇ ರೀತಿ ಪುತ್ತೂರು ತಾಲೂಕಿನ SSLC ಪರೀಕ್ಷೆಯ ನೋಡೆಲ್ ಅಧಿಕಾರಿ ಆದಂಥ ಶ್ರೀಯುತ ಹರಿಪ್ರಸಾದ್ ಸರ್ ತುಂಬ ವರ್ಷದಿಂದ ನಮ್ಮೊಂದಿಗೆ ನಮ್ಮ ಈ ಪರೀಕ್ಷಾ ಕಾರ್ಯಗಳು ಸುಲಲಿತವಾಗಿ ಆಗಬೇಕು, ಯಾವುದೇ ಲೋಪದೋಷಗಳಿಲ್ಲದೆ ಅದು ಸಾಗುವಂತೆ ನಮ್ಮೊಂದಿಗೆ ಎಲ್ಲ ಮುಖ್ಯ ಗುರುಗಳೊಂದಿಗೆ ಒಳ್ಳೆಯ ಸಂಬಂಧನ ಇಟ್ಟುಕೊಂಡು ನಡೆಸಿಕೊಂಡು ಬಂದು ನಮ್ಮ ಪುತ್ತೂರು ತಾಲೂಕನ್ನೇ ತುದಿಗೆ ತಂದಂಥ ಶ್ರೀಯುತ ಹರಿಪ್ರಸಾದ್ ಸರ್ ನಿಮಗೆ ಈ ಮುಖ್ಯ ಶಿಕ್ಷಕರ ಸಂಘದ ಈ ಸಭೆಗೆ ಪ್ರೀತಿಯಾಗಿ ಸ್ವಾಗತ ಬಯಸ್ತೇನೆ ಸರ್. ಶ್ರೀಯುತ ಹರಿಪ್ರಸಾದ್ ಸರ್ ಅವರಿಗೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ಸತೀಶ್ ಸರ್ ದಯಮಾಡಿ ವೇದಿಕೆಗೆ ಬಂದು ಶಾಲೆಯನ್ನು ನೀಡುವ ಮೂಲಕ ಗೌರವಿಸಬೇಕಂತ ವಿನಂತಿ. ಅದೇ ರೀತಿ ನಮ್ಮ ಫಲಿತಾಂಶ ಉನ್ನತೀಕರಣ ಆಗಬೇಕಾದ್ರೆ ನಮ್ಮ ಶಾಲೆಯಲ್ಲಿದ್ದಂಥ ಮುಖ್ಯ ಗುರುಗಳು ನಾವಂತಾದರೆ ಎರಡನೆಯ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸ್ತಿರೋಂಥ ಒಬ್ಬ ಶಿಕ್ಷಕ ಅಲ್ಲಿದ್ದರೆ ಅದು ದೈಹಿಕ ಶಿಕ್ಷಕರು. ಶಾಲೆಯಲ್ಲಿ ಶಿಸ್ತು ಕಾಪಾಡಿಕೊಂಡು ಬಂದರೆ ಮಾತ್ರ ನಮಗೆ ಫಲಿತಾಂಶನ ಉನ್ನತೀಕರಿಸಲಿಕ್ಕೆ ಸಾಧ್ಯ ಅಂತ ನಾನೇ ಕಂಡುಕೊಂಡ ಸತ್ಯ. ಕೊಂಬೇಟು ಪದವಿ ಪೂರ್ವ ಕಾಲೇಜ್ ಮೊದಲು ಯಾವ ರೀತಿ ಫಲಿತಾಂಶ ಇತ್ತಂತ ಎಲ್ಲ ಜನ ಪ್ರಚಲಿತ ಗೊತ್ತಿರುವಂಥದ್ದು. ಸದ್ಯಕ್ಕೆ ಎಷ್ಟು ಫಲಿತಾಂಶ ಬಂದ ನಿಮಗೆ ಗೊತ್ತು. ಆ ರೀತಿ ಶಿಸ್ತನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ನಮಗೆ ಇಲಾಖಾ ನಿರ್ದೇಶನ ಇರ್ಬೋದು ಅಥವಾ ಮಕ್ಕಳ 10, 9, 8 ನಂಬರೇ ಇರ್ಬೋದು. ಆದರೂ ನಾವು ಹೆತ್ತವರ ಮನವೊಲಿಸಿಕೊಂಡು ಮಗು ಯಾಕೆ ಶಾಲೆಗೆ ಬರೋದು, ಕಲಿಕೆ ಬೇಕಾಗಿ, ಅದಕ್ಕೆ ಯಾವುದೇ ಲೋಪದೋಷ ಇಲ್ಲ ಅನ್ನಬೇಕಾದ್ರೆ ಶಿಸ್ತು ಕಾಪಾಡ್ಕೊಳ್ಬೇಕಾಗ್ತದೆ. ನನಗೆ ಅದಕ್ಕೆ ಬಲಗಾಯಿಯಾಗಿ ನಿಂತ ಸಹಕಾರ ಮಾಡಿ ಅಂತ ಇದ್ದವರು ಮಾನ್ಯ ಶಾಸಕರು. ಸರ್ಕಾರದ ಸುತ್ತಲೂ ಏನೇ ಇರಲಿ, ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಶಿಸ್ತನ್ನು ಕಲಿಸಿ ಆ ಕಲಿಕೆ ಪ್ರೋತ್ಸಾಹ ಕೊಡಿ ಅಂತ ಮಾನ್ಯ ಶಾಸಕರು. ಅದೇ ರೀತಿ ನಮ್ಮೆಲ್ಲ ದೈಹಿಕ ಶಿಕ್ಷಕರ ಒಬ್ಬರ ನೇತಾರಂದರೆ ಚಕ್ರಪಾಣಿ ಸರ್. ಅವರು ಮೊದಲು ನಾನು ಚಾರ್ಜ್ ತೆಕ್ಕೊಳ್ಬೇಕಾ ಬೇಡವಾ ಅಂತ ಸ್ವಲ್ಪ ಹಿಂಜರಿತಿದ್ರು. ಸರ್ ನೀವು ನೀವು ಬನ್ನಿ ನಾವಿದ್ದೇವೆ ಅಂತ ನಾನು ನೇರವಾಗಿ ಮೊದಲು ಅವರು ಈ ನಮ್ಮ TPO ಪೋಸ್ಟ್ ತೆಕ್ಕೊಳ್ಳೋ ಮೊದಲೇ ಹೇಳಿದೆ. ಸರ್ ನಮ್ಮೆಲ್ಲ ದೈಹಿಕ ಶಿಕ್ಷಕರು ನಮ್ಮ ಶಾಲೆಗೆ ಆ ಫಲಿತಾಂಶನ ಉನ್ನತೀಕರಿಸಲಿಕ್ಕೆ ಆ ಶಿಕ್ಷಕರು ತುಂಬ ಪಾತ್ರ ವಹಿಸ್ತಾರೆ. ಆಟೋಟ ಟೈಮಲ್ಲಿ ನಾವು ಗ್ರೌಂಡ್ ಹೋಗ್ತೇವೆ. ನಾವು ಬರೀ ಟೀಚರ್ಸ್ ಅಂತ ನಾವು ಇಲ್ಲಿ ಪಾಠ ಮಾಡ್ತಿಲ್ಲ, ನಾವು ಗ್ರೌಂಡ್ ಹೋಗ್ತೇವೆ. ಆ ಆಟೋಟ ಚಟುವಟಿಕೆಗಳು ಮುಗಿದ ನಂತರ ನಮ್ಮ ಟೀಚರ್ಸ್ ಅವರು ನಮ್ಮೊಂದಿಗೆ ಕಲಿಕೆ ನನಗೆ ಗ್ರೂಪ್ ಕೊಡಿ, ನಾನೊಂದು ಗ್ರೂಪಿಗೆ ಕಾಲ್ ಮಾಡ್ತೇನೆ, ನನಗೆ ದತ್ತು ಕೊಡಿ ಮಕ್ಕಳಂತ ಟೀಚರ್ಸ್ ಕೇಳ್ತಾರೆ ಅಂತ ಒಂದು ನೇತಾರ ವಹಿಸಿಕೊಂಡಂಥ ಚಕ್ರಪಾಣಿ ಸರ್ ಇದ್ದಾರೆ. ಸರ್ ಮುಂದೆ ಕೂಡ ನಮ್ಮ ಶಾಲೆಯನ್ನು ನಮ್ಮ ತಾಲೂಕನ್ನು ಉತ್ತರೋತ್ತರಕ್ಕೆ ಆ ದೈಹಿಕ ಶಿಕ್ಷಕರ ಪಾತ್ರ ತೊಡಗುವಂತೆ ಮಾಡಿ. ಸರ್ ನಿಮಗೆ ಈ ಕಾರ್ಯಕ್ರಮ ಸ್ವಾಗತ ಬಯಸ್ತೇನೆ ಸರ್. ಮಾನ್ಯ ಚಕ್ರಪಾಣಿ ಸರ್ ಅವರಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯ್ಯೂರು ಇಲ್ಲಿಗೆ ನೂತನವಾಗಿ ಉಪಪ್ರಾಂಶುಪಾಲರಾಗಿ ಆಗಮಿಸಿರುವಂಥ ಶ್ರೀಯುತ ಅರುಣ್ ಕುಮಾರ್ ಸರ್ ಅವರು ವೇದಿಕೆಗೆ ಬಂದು ಸ್ವಾಗತಿಸಿಕೊಳ್ಬೇಕಂತ ವಿನಂತಿ. ಸಭೆಯಲ್ಲಿದ್ದಂತಹ ಎಲ್ಲ ಮುಖ್ಯ ಶಿಕ್ಷಕರಿಗೆ ಶ್ರೀಯುತ ಅರುಣ್ ಕುಮಾರ್ ಸರ್ ಅವರನ್ನು ಪರಿಚಯಿಸ್ತಾ ಇದ್ದೇವೆ. KPS ಕೆಯ್ಯೂರು ಇಲ್ಲಿಗೆ ನೂತನ ಉಪಪ್ರಾಂಶುಪಾಲರಾಗಿ ಪದೋನ್ನತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ. ಅಭಿನಂದನಾ ಕಾರ್ಯಕ್ರಮದಲ್ಲಿ ಒಂದು ಶಾಲೆಯ ಮುಖ್ಯ ಗುರುವನ್ನು ಗುರುತಿಸುವುದು, ಅಂದೆಲ್ಲ ನೇತಾರ ಎಲ್ಲ ಮುಖ್ಯ ಗುರುಗಳ ಎಲ್ಲ ಶಿಕ್ಷಕರ ಅವ ಒಂದು ಮುಖ್ಯಸ್ಥ ಅವನನ್ನು ಗುರುತಿಸುವಂಥ ಕಾರ್ಯಕ್ರಮ. ಆದರೆ ಮುಖ್ಯ ಗುರುವನ್ನು ಗುರುತಿಸಬೇಕಾದ್ರೆ ಎಲ್ಲ ಗರಿಮೆ ಆ ಮುಖ್ಯ ಗುರುಗೆ ಬರಬೇಕಾದ್ರೆ ಅವರ ಕೈ ಕೆಳಗೆ ದುಡಿಯುವಂಥ ಸಹ ಶಿಕ್ಷಕರ ಶ್ರಮ ಇಲ್ಲಾದರೆ ಮುಖ್ಯ ಗುರುವನ್ನು ಇಲ್ಲಿ ಗುರುತಿಸ ಸಾಧ್ಯ ಇಲ್ಲ ಇತ್ತು. ನಾವಿವತ್ತು ಎಷ್ಟೊಂದು ಶಾಲೆಯ ಮುಖ್ಯ ಗುರುಗಳನ್ನ 100% ಫಲಿತಾಂಶ ಬಂದನ್ನು ಗುರುತಿಸ್ತೇವೆ. ಆ ಮುಖ್ಯ ಗುರುಗಳನ್ನ ಗುರುತಿಸಬೇಕಾದ್ರೆ ನಾವು ಸಹ ಶಿಕ್ಷಕರು ಅಲ್ಲಿ ಶ್ರಮ ಪಡ ಇದ್ದರೆ ಮುಖ್ಯ ಗುರುವಿಗೆ ಆ ಗೌರವ ಸಿಗ್ತಾ ಇರಲಿಲ್ಲ. ಮುಖ್ಯ ಗುರುವಿಗೆ ಗೌರವ ಸಿಕ್ಕಿದ್ರೆ BOರಿಗೆ ಗೌರವ ಸಿಗ್ತದೆ, BO ಸಿಕ್ಕಿದ್ರೆ DD ಸಿಗ್ತದೆ. ಆ ರೀತಿ ಶಿಕ್ಷಕರ ಒಂದು ಯೂನಿಟಿ, ಅವರನ್ನು ಒಟ್ಟು ಸೇರಿ ಅವ್ರಿಗೇನಾದರೂ ಸಮಸ್ಯೆಗಳು ಬಂದಾಗ ನಿಮ್ಗೇನು ತೊಂದರೆ ಆಗಿದೆ, ಏನಾಗಬೇಕು ಅಂತ ಸ್ನೇಹಪರವಾಗಿ ಆ ಶಾಲೆಗೆ ಭೇಟಿ ನೋಡಿ. ನಿಮಗೇನಾದರೂ ಸಮಸ್ಯೆ ಇದ್ರೆ ಹೇಳಿ, ನಾನು ಅದನ್ನು ಚರ್ಚಿಸ್ತೇನೆ, ಅದನ್ನು ನಿವಾರಿಸ್ತೇನೆ. ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರಲ್ಲಿ ಕೂಡ ನೇರವಾಗಿ ದಿಟ್ಟವಾಗಿ ಮಾತನಾಡುವಂಥ 2 ಯುವ ಪ್ರತಿಭೆಗಳು ನಮ್ಮಲ್ಲಿದ್ದಾರೆ. ಅವರೇ ಅಬ್ರಾಮ್ ಸರ್ ಮತ್ತು ಶಾಂತರಾಮ್ ಓಡ್ಲ. ಕಡಬ ಮತ್ತು ಪುತ್ತೂರು ತಾಲೂಕಿನ ಇಡೀ ಸಹ ಶಿಕ್ಷಕರನ್ನು ಒಮ್ಮತದಿಂದ ಕೊಂಡೋಗುವಂಥ ನಮ್ಮ ನೇತಾರರು ಸರ್ ಅಬ್ರಾಮ್ ಸರ್, ಶಾಂತರಾಮ್ ಓಡ್ಲ ಸರ್, ನಿಮಗೆ ಈ ಕಾರ್ಯಕ್ರಮ ಸ್ವಾಗತ ಬಯಸ್ತೇನೆ. ಶ್ರೀಯುತ ಅಬ್ರಾಮ್ ಸರ್ ಅವರಿಗೆ ಕೋಣಾಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಪದವಿ ಸಹ ಶಿಕ್ಷಕರು ಶ್ರೀಯುತ ಶಶಿಧರ್ ಶೆಟ್ಟಿ ಅವರು ವೇದಿಕೆ ಆಗಮಿಸಿ ಶಾಲು ಮತ್ತು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕು.
ಅದೇ ರೀತಿಯಾಗಿ ಕಡಬ ತಾಲೂಕಿನ ಅಧ್ಯಕ್ಷ ಆಗಿದ್ದ ಶ್ರೀಯುತ ಶಾಂತನು ಓಡ್ಲ ಸರ್ ಅವರಿಗೆ ದೋಳ್ಪಾಡಿ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ಪದವಿ ಸಹ ಶಿಕ್ಷಕರು ಶ್ರೀಯುತ ರವಿದಾಸ್ ಸರ್ ವೇದಿಕೆ ಆಗಮಿಸಿ ಸ್ವಾಗತಿಸಿಕೊಳ್ಬೇಕಂತ ವಿನಂತಿ. ಅದೇ ರೀತಿ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ತುಂಬ ವರ್ಷದಿಂದ ಮುಖ್ಯ ಶಿಕ್ಷಕಾಗಿ ಕರ್ತವ್ಯ ನಿರ್ವಹಿಸಿ ಈಗ ತಾನೇ ಕಳೆದ ವರ್ಷ ಅಥವಾ ಇತ್ತೀಚೆಗೆ ಸೇವಾ ನಿವೃತ್ತಿಯಾದಂಥ ಸಹೋದರಿ ಜಯಲಕ್ಷ್ಮಿ ಮೇಡಮ್ ವೇದಿಕೆಯಲ್ಲಿದ್ದಾರೆ. ಇಲ್ಲಿಯ ಎಲ್ಲ ಶಿಕ್ಷಕ ವೃಂದದವರನ್ನು ಅಥವಾ ಮಕ್ಕಳನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ನನ್ನ ಶಾಲೆಯಲ್ಲಿ ಈ ರೀತಿ ಆಗಬೇಕು ಅವರ ಒಂದು ಗುರಿ ಉಂಟು. ಅದೇ ರೀತಿ ನಡೆಸಿಕೊಂಡು ಬಂದರೆ ಜಯಲಕ್ಷ್ಮಿ ಮೇಡಮು. ಸರ್ ಮೇಡಮು, ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿರಾ, ನಿಮಗೆ ಪ್ರೀತಿ ಸ್ವಾಗತ ಬಯಸ್ತೇನೆ ಮೇಡಮ್. ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಪಂಚಲಿಂಗೇಶ್ವರ ಇದರ ಮುಖ್ಯ ಶಿಕ್ಷಕಿ ವನಿತಾ ಮೇಡಮ್ ಅವರು ವೇದಿಕೆ ಆಗಮಿಸಿ ಸ್ವಾಗತಿಸಿಕೊಳ್ಳುವಂಥ ವಿನಂತಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ತುಂಬ ಹಿರಿಯರು, ನಾವೊಂದು ಫೋನ್ ಕರೆ ಮಾಡಿದ ಕೂಡಲೇ ದಿಢೀರ್ ಫೋನ್ ಕರೆ ಮಾಡಿದ್ದೆವು, ನಿನ್ನೆ ಮೊನ್ನೆ ಅಷ್ಟೇ, ಅಂದರೆ ಟೈಮ್ ಅವಕಾಶ ಇರಲಿಲ್ಲ. ಸರ್ ಒಂದು ಗಳಿಗೆ ಬರಬೇಕು ಅಂತ ನಾವು ಪ್ರೀತಿಯಿಂದ ಕೇಳ್ಕೊಂಡಾಗ ತುಂಬ ಗೌರವದಿಂದ ನಮ್ಮ ಹಿರಿಯ ಮುಖ್ಯ ಶಿಕ್ಷಕರು ಬಂದಂಥ ಎಲ್ಲ ನಿವೃತ್ತ ಮುಖ್ಯ ಶಿಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇನೆ ಸರ್. ಅದೇ ರೀತಿ ಪ್ರಸ್ತುತ ನಮ್ಮ ಪುತ್ತೂರು ಹಾಗೂ ಕಡಬ ತಾಲೂಕಲ್ಲಿ ಕಾರ್ಯನಿರ್ವಹಿಸಿದಂಥ ಎಲ್ಲ ಮುಖ್ಯ ಗುರುಗಳಿಗೂ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಿದ್ದೇನೆ. ಅದೇ ರೀತಿ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಂಥ ಪೋಷಕರು, ಅದೇ ರೀತಿ ನಮ್ಮೆಲ್ಲ ಸರ್ಕಾರಿ ಏಡೆಡ್ ಅನ್ಏಡೆಡ್ ಶಾಲೆಯಿಂದ ಯಾವುದೇ ಇರ್ಬೋದು ಶಾಲೆಗಳಲ್ಲಿ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಂದಿದ್ದೀರಾ, ಅವರನ್ನು ಕರ್ಕೊಂಡು ಬಂದ ಪೋಷಕರು ಬಂದಿದ್ದೀರಾ, ಶಿಕ್ಷಕ ವೃಂದ ಬಂದರೆ ನಿಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತಿದ್ದೇನೆ. ಅದೇ ರೀತಿ ಈ ಮಾಧ್ಯಮದ ಪ್ರತಿನಿಧಿಗಳು, ಅದೇ ರೀತಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದಂಥ ಇಲ್ಲಿ ಶಿಕ್ಷಕ ವೃಂದ, ಈ ರಾಮಕೃಷ್ಣ ಹೈಸ್ಕೂಲ್ನ ಎಲ್ಲ ಶಿಕ್ಷಕ ವೃಂದ, ಶಿಕ್ಷಕೇತರ ಸಿಬ್ಬಂದಿಯರು ಕೂಡ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟು ಆಗಬೇಕಾದ್ರೆ ಅವರದೇ ಶ್ರಮ. ನಿಮಗೆಲ್ಲರೂ ಕೂಡ ಪ್ರೀತಿ ಸ್ವಾಗತ ಬಯಸ್ತೇನೆ ಮೇಡಮ್. ಅದೇ ರೀತಿ ಎಲ್ಲ ಗುಣಾಧಾರ ಸರ್ ಎಲ್ಲರೂ ಕೂಡ ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂಥ ಶ್ರೀಯುತ ವಸಂತ ಮೂಲ್ಯ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಂಜುನಾಥ ನಗರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ಶಿವಕುಮಾರ್ ಸರ್ ಅವರು ವೇದಿಕೆ ಆಗಮಿಸಬೇಕು ಮತ್ತು ಶ್ರೀಯುತ ವಸಂತ್ ಸರ್ ಅವರನ್ನು ಶಾಲು ಮತ್ತು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಂತ ವಿನಂತಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವುದರ ಮೂಲಕ ಪ್ರಾರಂಭಿಸಬೇಕು ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಸೇರಿಕೊಂಡು ದೀಪ ಪ್ರಜ್ವಲನೆಯಲ್ಲಿ ಸಹಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹರಿ ಓಂ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ SSLC ಪರೀಕ್ಷೆ 2025-26 ಈ ಸಾಲಿನ ಉನ್ನತ ಸಾಧನೆಗಾಗಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುವಂತಹ ಹಾಗೂ ಅಭಿನಂದನೆಯನ್ನು ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಪುತ್ತೂರು ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ವಸಂತ್ ಸರ್ ಅವರೇ, SSLC ಪರೀಕ್ಷೆ ನೋಡಲ್ ಅಧಿಕಾರಿಗಳಂತಹ ಹರಿ ಪ್ರಸಾದ್ ಅವರೇ, ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾಗಿರುವಂತಹ ಚಕ್ರಪಾಣಿ ಸರ್ ಅವರೇ, ಪುತ್ತೂರು ಮತ್ತು ಕಡಬ ತಾಲೂಕುಗಳ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರುಗಳಾಗಿರುವಂತಹ ಆತ್ಮೀಯರು ಶ್ರೀ ಅಬ್ರಾಹಂ ಸರ್ ಅವರು ಹಾಗೂ ಶಾಂತಾರಾಮ್ ಸರ್ ಅವರೇ, ನಮ್ಮ ಈ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳು ಆತ್ಮೀಯರು ಆಗಿರುವಂತಹ ಜಯಲಕ್ಷ್ಮಿ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯ ಶಿಕ್ಷಕರು, ಮುಖ್ಯ ಶಿಕ್ಷಕರೇ, ಪುತ್ತೂರು ತಾಲೂಕು ಶೈಕ್ಷಣಿಕವಾಗಿ
10ನೇ ತರಗತಿಯ ಒಂದು ಫಲಿತಾಂಶದಲ್ಲಿ ಯಾವಾಗಲೂ ಒಂದು ದಾಖಲೆಯನ್ನು ನಿರ್ಮಿಸ್ತಾ ಬಂದಿದೆ. ಈ ವರ್ಷವೂ ಕೂಡ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಾಧನೆ ಫಲಿತಾಂಶದ ಪರ್ಸೆಂಟೇಜ್ನಲ್ಲಿ ನಾವು ಕೆಳಗಿದ್ದರೂ ಕೂಡ ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್, ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಈ ಒಂದು ಪ್ರಮಾಣವನ್ನು ನೋಡುವಾಗ ನಾವು ಉಳಿದ ತಾಲೂಕುಗಳಿಂದ ಮುಂದೆ ಇದ್ದೇವೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಶಾಲೆಗಳು ಕೂಡ ಕ್ವಾಲಿಟಿ ರಿಸಲ್ಟ್ನಲ್ಲಿ ಎ ಗ್ರೇಡ್ನಲ್ಲಿ ಬಂದಿರುವಂಥದ್ದು ಇದು ಪ್ರಥಮ ಬಾರಿಗೆ. ತಾಲೂಕಿನ ಯಾವುದೇ ಶಾಲೆಯೂ ಕೂಡ ಬಿ ಗ್ರೇಡ್ನಲ್ಲಿ ಇಲ್ಲ. ಇದು ನಾವು ಪಾಸ್ ಪರ್ಸೆಂಟೇಜಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು, ಅಂದರೆ ಅಂಕಗಳ ಒಂದು ಪಾಸ್ ಮಾರ್ಕ್ಸನ್ನು ಗಣತಿ ಮಾಡಿರೋದಲ್ಲಿ ವ್ಯತ್ಯಾಸಗಳಾಗಿರುವುದರಿಂದ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗಿರ್ಬೋದು. ಆದರೆ ಕ್ವಾಲಿಟಿಗೆ ಯಾವುದೇ ರೀತಿಯಾದಂಥ ರಿಲ್ಯಾಕ್ಸೇಷನನ್ನು ಕೊಡಲಿಲ್ಲ. ಕಳೆದ ವರ್ಷ ಬಿ ಯಲ್ಲಿದ್ದ ಶಾಲೆಗಳು ಕೂಡ ಈ ವರ್ಷ ಎಗೆ ಬಂದಿದೆ ಅಂತ ಹೇಳಿದರೆ ಆ ಕ್ವಾಲಿಟಿ ಏನು ಇಂಪ್ರೂವ್ ಆಗಿದೆ ಅದನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಇನ್ನು 100% ಪಾಸ್ ಪರ್ಸೆಂಟೇಜನ್ನು ಪಡೆದಿರುವಂತಹ ಶಾಲೆಗಳ ಸಂಖ್ಯೆಗಳನ್ನು ಹೋಲಿಸಿದರೂ ಕೂಡ ಒಟ್ಟು 54 ಶಾಲೆಗಳು ಪುತ್ತೂರು ತಾಲೂಕಿನಲ್ಲಿ 100% ಫಲಿತಾಂಶವನ್ನು ದಾಖಲಿಸಿ ಅದರಲ್ಲೂ ಕೂಡ ನಾವು ಉಳಿದ ತಾಲೂಕುಗಳಿಂದ ಇಲ್ಲದೇ ಇಲ್ಲ ಅಂತ ಅನ್ನುವಂಥದ್ದು ಪ್ರಶಂಸನೀಯ. ಈಗ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿರುವಂಥದ್ದು ಇದನ್ನು ಉಳಿಸಿಕೊಳ್ಳಲಿಕ್ಕೆ. ಸಾಧನೆಯನ್ನು ಮಾಡುವುದಕ್ಕಿಂತ ಹೆಚ್ಚು ಆ ಸಾಧಿಸಿದ್ದನ್ನು ಮತ್ತೆ ಹಿಂದೆ ಬರದ ಹಾಗೆ ಉಳಿಸಿಕೊಳ್ಳುವಂತಹ ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಒಂದು ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು ಒಟ್ಟಾಗಿ ಪ್ರಾರಂಭದ ಹಂತದಿಂದಲೇ ಕರ್ತವ್ಯವನ್ನು ನಿರ್ವಹಿಸಿದಲ್ಲಿ ಇದು ಸಾಧ್ಯ. ಹೆಚ್ಚು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದರ ಬಗ್ಗೆ ನಾವೀಗ ಕ್ವಾಂಟಿಟಿ ಇಂಪ್ರೂವ್ಮೆಂಟ್ಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಮಾಡಿದ್ದೆವು. ಕ್ವಾಂಟಿಟಿ ಇಂಪ್ರೂವ್ಮೆಂಟ್ ಆದರೆ ಮಾತ್ರ ಸಾಲದು, ಕ್ವಾಲಿಟಿ ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಆಗಬೇಕಾಗಿರುವಂಥದ್ದು ಬಹಳ ಅಗತ್ಯವಿದೆ. ಈ ಒಂದು ನಿಟ್ಟಿನಲ್ಲಿ ಆ ಕ್ವಾಲಿಟಿಯನ್ನು ಹೆಚ್ಚು ಮಾಡುವಲ್ಲಿ ಸತತ ಪ್ರಯತ್ನಗಳಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ವರ್ಷ ತಮ್ಮ ಎಲ್ಲ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಬರುವ ಪ್ರಮಾಣ ಕನಿಷ್ಠ 75ಕ್ಕಿಂತ ಹೆಚ್ಚು ಬರುವಂತೆ ತಾವೆಲ್ಲ ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ. ಮುಂದಿನ ವರ್ಷ ನಡೆಯುವಂತಹ ಸಭೆಗೆ ಬರುವಾಗ ನಮ್ಮದೆಲ್ಲವೂ ಕೂಡ ಕ್ವಾಲಿಟಿ ರಿಸಲ್ಟ್ ಪರ್ಸೆಂಟೇಜ್ ನೋಡುವಾಗ ಕನಿಷ್ಠ 85ಕ್ಕಿಂತ ಹೆಚ್ಚು ಬರುವ ಹಾಗೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತೀರಾ ಅಂತ ಅನ್ನುವಂಥ ಆಶಯ ನಮ್ಮದು. 75 ಇದ್ದ ಕ್ವಾಲಿಟಿಯನ್ನು ಒಂದು 10% ಜಿಗಿಯುವ ಹಾಗೆ ನೋಡಿಕೊಳ್ಳಿ. ಎಲ್ಲಿ ಕ್ವಾಲಿಟಿ 90ರ ಮೇಲಿದೆಯೋ ಅವರು ಕನಿಷ್ಠ 95ರ ಮೇಲೆ ಕ್ವಾಲಿಟಿ ಬರುವ ಹಾಗೆ ಪ್ರಯತ್ನವನ್ನು ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಪುತ್ತೂರು ತಾಲೂಕು ಯಾವತ್ತೂ ಒಂದು ಅದ್ಭುತ ಸಾಧನೆಯನ್ನು ಮಾಡಬೇಕು ಅಂತ ಅನ್ನುವಂಥದ್ದು ಮಾನ್ಯ ಉಪನಿರ್ದೇಶಕರು ಆಡಳಿತ ಅವರ ಆಶಯವಾಗಿತ್ತು. ಮೊನ್ನೆ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಈ ಒಂದು ಸಭೆಗೆ ಬರಬೇಕು ಅಂತ ಕರೆದಾಗ ನಮ್ಮ ಪುತ್ತೂರು ಖಂಡಿತ ಬರ್ತೇನೆ ಅಂತ ಹೇಳಿದರು. ಆದರೆ ಅನಿವಾರ್ಯ ಕಾರಣದಿಂದಾಗಿ ಇವತ್ತು 1 ಗಂಟೆಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಸಭೆ ಇರ್ತದೆ. ಹಾಗೂ ಬೆಳಗ್ಗೆ 9:30ರಿಂದ PMC ಶಾಲೆಗಳ ಸಭೆಯನ್ನು ಕೂಡ ಮಾನ್ಯ ಉಪನಿರ್ದೇಶಕರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಬರಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದರು. ನಿನ್ನೆ ಫೋನ್ ಮಾಡುವಾಗ ಹೇಳಿದರು ನಾಳೆ ಬರೋದು ಸಂಶಯವೇ, ನೀವು ಮುಂದುವರಿಸ್ಕೊಂಡು ಹೋಗಿ. ಮತ್ತೆ ಇನ್ನೊಂದು ದಿನ ಬಂದು ನಾನು ಮುಖ್ಯ ಶಿಕ್ಷಕರ ಸಭೆಯನ್ನು ಮತ್ತೆ ಕರೀತೇವೆ, ಆಗ ಎಲ್ಲ ಮುಖ್ಯ ಶಿಕ್ಷಕರ ಜೊತೆಗೆ ಮಾತನಾಡ್ತೇನೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಏನು ವಿಷನ್ 95+ ಅವರು ಇಲ್ಲಿದ್ದಾಗ ಏನು ಹಾಕಿದ್ರೋ ನಾವೀಗ 98 ತಲುಪಿದ್ದೇವೆ. ಇನ್ನೊಂದು 2% ಸಾಧಿಸಲಿಕ್ಕೆ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳಿ ಅಂತ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆ ಒಂದು ಸಂದೇಶವನ್ನು
ತಮಗೆ ತಲುಪಿಸ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ 2 ಅಂಶಗಳನ್ನು ನಾನು ಮೊದಲು ಆಗ ಹೇಳುವಾಗ ಬಿಟ್ಟು ಹೋಗಿರುವಂಥದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಮಹಿಳಾ ದೌರ್ಜನ್ಯ ಕಡೆಯ ಆಂತರಿಕ ದೂರು ಸಮಿತಿ ಎಲ್ಲ ಶಾಲೆಗಳಲ್ಲಿ ಎದ್ದು ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸಿ ಅದನ್ನು ಶೀ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಅದನ್ನು ತಪ್ಪದೇ ಮಾಡಿ. ಒಂದು ವೇಳೆ ಮಾಡದಿದ್ದರೆ ಏನಾಗ್ಬೋದು? ಪ್ರಥಮ ಬಾರಿಗೆ ಕನಿಷ್ಠ 10,000 ದಂಡವನ್ನು ನೇರವಾಗಿ ವಿಧಿಸುತ್ತೆ. ಅದು ಆ ಶಾಲೆಯ ಮುಖ್ಯ ಗುರುಗಳಿಗೆ. ಮುಂದಿನ ಹಂತದ ಪ್ರಕ್ರಿಯೆಗಳು ತಮಗೆ ಅರ್ಥವಾಗುತ್ತೆ. ಮುಂದೇನಾಗ್ಬೋದು ಅಂತ ಅನ್ನೋದು, ಅದಕ್ಕೆ ಯಾವುದೇ ಅವಕಾಶಗಳನ್ನು ನೀಡಬಾರ್ದು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಎಲ್ಲರೂ ಮಾಡಿಕೊಳ್ಬೇಕಾಗಿದೆ. ಇನ್ನು ತಂಬಾಕು ನಿಯಂತ್ರಣ ಹಾಗೂ ಇದರ ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಿಸಿದ ಹಾಗೆ ಚಟುವಟಿಕೆಗಳನ್ನು ಪ್ರತಿ ತಿಂಗಳ ಚಟುವಟಿಕೆಗಳನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಅದನ್ನು ನಡೆಸಿ ನಮ್ಮ ಶಾಲೆಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಅಂಗಡಿಗಳಲ್ಲಿ ತಂಬಾಕನ್ನು ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಅನ್ನುವಂಥ ದೃಢೀಕರಣವನ್ನು ಒಂದು ಕೊಡಬೇಕಾಗಿದೆ. ಒಂದು ವೇಳೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದರೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ದಾಖಲೆ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿರ್ತದೆ. ಒಂದು ವೇಳೆ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿ ನಿರಾಕರಿಸ್ತಾರೆ ಅಂತಂದರೆ ಮಂಗಳೂರಿನಲ್ಲಿರುವಂತಹ ಮುಖ್ಯ ಕಚೇರಿಯಲ್ಲಿ ಒಂದು 0 FIR ಯಾವುದೇ ಠಾಣೆಗಳಿಗೆ ಸಂಬಂಧಿಸಿದಂತಹ ದೂರನ್ನು ದಾಖಲಿಸುವಂಥ ಘಟನೆ ಇದೆ. ಅಲ್ಲಿ ದಾಖಲಿಸಿಕೊಂಡ್ರೆ ಮುಂದಿನ ಕೆಲಸವನ್ನು ಅವರೇ ಮಾಡ್ತಾರೆ. ಈ ರೀತಿಯಾದರೂ ಕ್ರಮ ವಹಿಸಬೇಕಾಗಿರುವಂಥದ್ದು ಅನಿವಾರ್ಯವಾಗಿರ್ತದೆ. ಅದನ್ನು ಮಾಡಬೇಕು. ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರುವಂಥದ್ದು ಹಾಗೂ ಜಿಲ್ಲಾಧಿಕಾರಿಗಳ ಒಂದು ಮಾಸಿಕ ಸಭೆಯಲ್ಲಿ ಅವರು ಹೇಳಿರುವಂಥದ್ದು, ನೀವು ಯಾವ ಮಗು ಕೂಡ ನಮ್ಮ ಶಾಲೆಯಲ್ಲಿ ತಂಬಾಕಿನ ವ್ಯಸನಿಯಾಗಿರುವುದಿಲ್ಲ ಅಂತ ದೃಢೀಕರಣವನ್ನು ಕೊಡಿ. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ, ನಿಮ್ಮಲ್ಲಿ ಗೊತ್ತಿಲ್ಲ ಅಂತ ಹೇಳಿದರೆ ನಾನೇ ಅದರ ವಿವರಗಳನ್ನು ನೀಡ್ತೇನೆ ಅಂತನ್ನುವಂಥದ್ದನ್ನು ಹೇಳಿದ್ದಾನೆ. ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಕ್ರಮವಹಿಸಿ ತಮ್ಮ ತರಗತಿಗಳಲ್ಲಿ ಇರುವಂಥ ವಿದ್ಯಾರ್ಥಿ ನಶೆಯಿಂದ ಬರ್ತಾನಾದರೆ ಅದು ತಮ್ಮ ಗಮನಕ್ಕೆ ಬರ್ತದೆ. ಅದನ್ನು ತಕ್ಷಣ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾತುಗಳನ್ನು ಆಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಂದನೆಗಳು. ಮುಂದೆ 2025-26ನೇ ಸಾಲಿನಲ್ಲಿ 100% ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯಸ್ಥರಿಗೆ ಅಭಿನಂದನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಶಿವಮಕಾರಂತ ಪ್ರೌಢಶಾಲೆ ಪುತ್ತೂರು ನಗರ, ಇದರ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಜಲಜಾಕ್ಷಿ ಮೇಡಮ್. 2025-26ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ 100% ಫಲಿತಾಂಶವನ್ನು ಪಡೆದಂತಹ 14 ಶಾಲೆಗಳು ಹಾಗೂ ಅನುದಾನಿತ 12 ಶಾಲೆಗಳು ಮತ್ತು ಅನುದಾನರಹಿತ ಒಟ್ಟು 28 ಶಾಲೆಗಳು, ಹಾಗೆ ಟೋಟಲ್ ಆಗಿ ಒಟ್ಟು 54 ಶಾಲೆಗಳು ಪುತ್ತೂರು ತಾಲೂಕಿನಲ್ಲಿ 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ. ಸೊ ಎಲ್ಲರಿಗೂ ಸಹ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲಿಗೆ ಗೌರ್ಮೆಂಟ್ ಶಾಲೆ ಮುಖ್ಯ ಶಿಕ್ಷಕರು, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕಬಕ ಮುಖ್ಯ ಶಿಕ್ಷಕರು ಬರಬೇಕಾಗಿ ವಿನಂತಿ. ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕಬಕ, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಸವಣೂರು, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಬಿಳಿಯೂರು ಕಟ್ಟೆ. ಈ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಗೌರ್ಮೆಂಟ್ ಹೈಸ್ಕೂಲ್ ಶಾಂತಿನಗರ, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಬಿಳಿಯೂರು ಕಟ್ಟೆ,
ಗೌರ್ಮೆಂಟ್ ಹೈಸ್ಕೂಲ್ ಶಾಂತಿನಗರ. ಗೌರ್ಮೆಂಟ್ ಹೈಸ್ಕೂಲು ಶಾಂತಿನಗರ. ಗೌರ್ಮೆಂಟ್ ಹೈಸ್ಕೂಲು ಪಾಪೆ ಮಜಲು. ಗೌರ್ಮೆಂಟ್ ಹೈಸ್ಕೂಲ್ ಪಾಪೆ ಮಜಲು. ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಬೆಟ್ಟಂಪಾಡಿ. ಗೌರ್ಮೆಂಟ್ ಹೈಸ್ಕೂಲ್ ದೋಳ್ಪಾಡಿ. ಗೌರ್ಮೆಂಟ್ ಹೈಸ್ಕೂಲ್ ಮಂಜುನಾಥ ನಗರ. ಗೌರ್ಮೆಂಟ್ ಹೈಸ್ಕೂಲ್ ಹಿರೇಬಂಡಾಡಿ. ಗೌರ್ಮೆಂಟ್ ಹೈಸ್ಕೂಲ್ ಹಿರ್ದೇವಪ್ಪಳಿಗೆ. ಗೌರ್ಮೆಂಟ್ ಹೈಸ್ಕೂಲ್ ಹಿರ್ದೇವಪ್ಪಳಿಗೆ. ಗೌರ್ಮೆಂಟ್ ಹೈಸ್ಕೂಲ್ ಮಣಿಕ್ಕರ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಲ್ನಾಡು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯ್ಯೂರು. ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಉಪ್ಪಿನಂಗಡಿ. ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಉಪ್ಪಿನಂಗಡಿ. ಮುಂದೆ ಏಡೆಡ್ ಸ್ಕೂಲು ಒಟ್ಟು 12 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ. ಮೊದಲನೇದಾಗಿ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು. ಶ್ರೀ ರಾಮಕುಂಜೇಶ್ವರ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಹೈಸ್ಕೂಲ್ ಸೆಕ್ಷನ್. ನವೋದಯ ಹೈಸ್ಕೂಲ್ ಬೆಟ್ಟಂಪಾಡಿ. ಸರ್ವೋದಯ ಹೈಸ್ಕೂಲ್ ಸುಳ್ಯಪದವು. ಸುಬೋಧ ಹೈಸ್ಕೂಲ್ ಪಾಣಾಜೆ. ಸೈಂಟ್ ಜಾರ್ಜ್ PUC ನೆಲ್ಯಾಡಿ. ಶ್ರೀ ದುರ್ಗಾಂಬ PUC ಅಲಂಕರ್. ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲ್ ಬಿಳಿನೆಲೆ. ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲು ಬಿಳಿನೆಲೆ. ನೆಕ್ಸ್ಟ್ ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲ್ ಬಿಳಿನೆಲೆ. SGM ಹೈಸ್ಕೂಲ್ ಸರ್ವೆ. ನೆಕ್ಸ್ಟ್ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಮೆಮೋರಿಯಲ್ ಹೈಸ್ಕೂಲು ಕಾಂಚನ. ನಂತರ ಸೈಂಟ್ ಜಾರ್ಜ್ ಹೈಸ್ಕೂಲು ಕುಂತೂರ್ಪದವು. ಸೈಂಟ್ ಜಾರ್ಜ್ ಹೈಸ್ಕೂಲ್ ಕುಂತೂರ್ಪದವು. ನೆಕ್ಸ್ಟ್ ಪ್ರತಿಭಾ ಹೈಸ್ಕೂಲ್ ಪಟ್ಟೆ. ಪ್ರತಿಭಾ ಹೈಸ್ಕೂಲ್ ಪಟ್ಟೆ. ಮುಂದೆ ಅನ್ಏಡೆಡ್ ಹೈಸ್ಕೂಲ್ ಒಟ್ಟು 28 ಪ್ರೌಢಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ. ಮೊದಲನೇದಾಗಿ ಇಂದ್ರಪ್ರಸ್ಥ ಹೈಸ್ಕೂಲ್ ಉಪ್ಪಿನಂಗಡಿ. ನೆಕ್ಸ್ಟ್ ಕಾನಾಯ ಜ್ಯೋತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಡಬ. ಮುಂದೆ ಜ್ಞಾನೋದಯ ಬೆತನಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ನೆಲ್ಯಾಡಿ. ನೆಕ್ಸ್ಟ್ ವಿವೇಕಾನಂದ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತೂರು. ನಂತರ ಶ್ರೀ ರಾಮಕುಂಜೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲು ರಾಮಕುಂಜ. ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು. ಮುಂದೆ ಮಾರ್ ಇವಾನಿಯಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕುಂತೂರು. ನೆಕ್ಸ್ಟ್ ಬುಶ್ರಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಾವು. ಬುಶ್ರಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಾವು. ಮುಂದೆ ಪ್ರಗತಿ ಈಡನ್ ಸೊಸೈಟಿ ಕಾಣಿಯೂರು. ಪ್ರಗತಿ ಈಡನ್ ಸೊಸೈಟಿ ಕಾಣಿಯೂರು. ನೆಕ್ಸ್ಟ್ ಸೈಂಟ್ ಜಾರ್ಜ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲು ನೆಲ್ಯಾಡಿ. ಸೈಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಉಪ್ಪಿನಂಗಡಿ. ಸೈಂಟ್ ಜಾರ್ಜ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ನೆಲ್ಯಾಡಿ. ಮುಂದೆ ಸೈಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಉಪ್ಪಿನಂಗಡಿ.
ಸೈಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಪ್ಪಿನಂಗಡಿ. ಅರಾಪ ವಿದ್ಯಾ ಕೇಂದ್ರೀಯ ಉಪ್ಪಿನಂಗಡಿ. ಮುಂದೆ ಬೆತನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಪಾಂಗ್ಲಾಯಿ ದರ್ಬೆ ಪುತ್ತೂರು. ಬೆತನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಪಾಂಗ್ಲಾಯಿ ದರ್ಬೆ. ಶ್ರೀ ಗಜಾನನ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಈಶ್ವರಮಂಗಲ. ಆಯಿಷಾ ಸ್ಕೂಲ್ ಆತೂರು ರಾಮಕುಂಜ. ನೆಕ್ಸ್ಟ್ ಸೈಂಟ್ ಆನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಡಬ. ಗುಡ್ ಶೆಫರ್ಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮರದಾಳ. ಮುಂದೆ ಸಾಂತೋಮ್ ವಿದ್ಯಾನಿಕೇತನ ಹೈಸ್ಕೂಲ್ ರೆಂಜಿಲಾಡಿ. ಇಂಡಿಯನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಪ್ಪಿನಂಗಡಿ. ಇಂಡಿಯನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಪ್ಪಿನಂಗಡಿ. ನೆಕ್ಸ್ಟ್ ಪ್ರಿಯದರ್ಶಿನಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಬೆಟ್ಟಂಪಾಡಿ. ಮುಂದೆ ಬದ್ವಿಯಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆತೂರು. ನೆಕ್ಸ್ಟ್ ಈಡನ್ ಗ್ಲೋಬಲ್ ಸ್ಕೂಲ್ ಬೆಳಂದೂರು. ಈಡನ್ ಗ್ಲೋಬಲ್ ಸ್ಕೂಲ್ ಬೆಳಂದೂರು ಇಲ್ಲ. ಸರಸ್ವತಿ ವಿದ್ಯಾಮಂದಿರ ನವಿಮುಗ್ರು. ಸರಸ್ವತಿ ಶ್ರೀರಾಮ ಇಂಗ್ಲೀಷ್ ಮೀಡಿಯಂ ಸ್ಕೂಲು ನೆಲ್ಯಾಡಿ. ಸರಸ್ವತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಡಬ. ಪ್ರಶಸ್ತಿಯನ್ನು ಪಡ್ಕೊಂಡಂಥ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೆ ಅಭಿನಂದನೆಗಳು. ನಿರ್ವಹಿಸಿದ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ವಂದನೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ತಾಲೂಕು ದೈಹಿಕ ಪರೀಕ್ಷಣಾಧಿಕಾರಿಗಳು ಶ್ರೀಯುತ ಚಕ್ರಪಾಣಿ ಸರ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲ ಆತ್ಮೀಯರಿಗೆ ವಂದಿಸುತ್ತಾ, ಪುತ್ತೂರು ಶೈಕ್ಷಣಿಕ ತಾಲೂಕಿನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ವತಿಯಿಂದ ನಡೆಸಲ್ಪಡುವಂಥ ಈ ಒಂದು ಸುಂದರ ಕಾರ್ಯಕ್ರಮ ನಮ್ಮ ಈ ವರ್ಷದ SSLC ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮ, ಅದರೊಟ್ಟಿಗೆ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ವಿಷ್ಣುಪ್ರಸಾದ್ ಸರ್ ಅವರೇ, ಪುತ್ತೂರು ತಾಲೂಕು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ವಸಂತ್ ಸರ್ ಅವರೇ, SSLC ನೋಡಲ್ ಆಗಿರುವಂಥ ಹರಿಪ್ರಸಾದ್ ಸರ್ ಅವರೇ, ಪುತ್ತೂರು ಹಾಗೂ ಕಡಬ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಅಬ್ರಾಮ್ ಸರ್ ಅವರೇ, ಶಾಂತಿರಾಮ ಓಡ್ಲ ಸರ್ ಅವರೇ, ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಸಮರ್ಥ ನಾಯಕತ್ವವನ್ನು ವಹಿಸಿಕೊಂಡು ಈಗಾಗಲೇ ನಿವೃತ್ತರಾಗಿ ನಮ್ಮೊಂದಿಗೆ ಸೇರಿಕೊಂಡಿರುವಂಥ ಜಯಲಕ್ಷ್ಮಿ ಮೇಡಮ್ ಅವರೇ, ಎಲ್ಲ ಪುತ್ತೂರು ಮುಖ್ಯೋಪಾಧ್ಯಾಯರ ಸಂಘದ ಎಲ್ಲ ಪದಾಧಿಕಾರಿಗಳೇ, ನಿವೃತ್ತ ಮುಖ್ಯ ಶಿಕ್ಷಕರೇ, ಎಲ್ಲ ತಾಲೂಕಿನ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರೇ, ಅಧ್ಯಾಪಕ ಬಂಧುಗಳೇ, ಪ್ರತಿಭಾನ್ವಿತ ಈ ವರ್ಷದ SSLC ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ಅವರ ಪೋಷಕ ಬಂಧುಗಳೇ, ಸೇರಿರುವಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಬಹುಶಃ ನಾವು ಪ್ರತಿ ವರ್ಷ ನಮ್ಮ ಹರಿಪ್ರಸಾದ್ ಸರ್ ಹೇಳ್ತಾಯಿದ್ರು 95+ ಅಂತೇಳಿ. ನಿನ್ನೆ ತಾನೇ ನಮ್ಮ DD ಸರ್ ಅವರು ಒಂದು ಗೂಗಲ್ ಮೀಟ್ ಮಾಡುವಾಗ ಅಲ್ಲಿ ಸಹ ಅವರು ಪದೇ ಪದೇ ನಮ್ಮ ಪುತ್ತೂರನ್ನು ಉಲ್ಲೇಖಿಸ್ತಾ ಇರ್ತಾರೆ, 95+ ಅಂತೇಳಿ. ಇವತ್ತು ಅದು ಖಂಡಿತ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಇವತ್ತು ಅದು ಸಾರ್ಥಕವಾಗಿದೆ. ಯಾಕೆಂತೇಳಿದರೆ ಈ ವರ್ಷದಲ್ಲಿ ಗರಿಷ್ಠ ಫಲಿತಾಂಶ ನಮ್ಮ ಒಂದು ತಾಲೂಕಿಗೆ ಬಂದಿದೆ. ಆ ಒಂದು ಕ್ರೆಡಿಟ್ ಅದು ಖಂಡಿತ ನಮ್ಮ
ತಾಲೂಕಿನ ಮುಖ್ಯ ಶಿಕ್ಷಕರಿಗೆ ಹೋಗಬೇಕು ಅಂತೇಳಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ, ಇವತ್ತು ಸಾಮಾನ್ಯವಾಗಿ ಹೇಳುವಾಗ ನಾವೆಲ್ಲ ಸುಲಭದಲ್ಲಿ ಹೇಳ್ಬೋದು, ರಿಸಲ್ಟ್ ಬರಬೇಕು, ಶೇಕಡ 100 ಬರಬೇಕು ಅಂತೇಳಿ. ನಾನು ಮುಖ್ಯೋಪಾಧ್ಯಾಯನಾಗಿ ಒಂದು 2-3 ವರ್ಷ ಅನುಭವ ಇದ್ದ ಕಾರಣ ಹೇಳ್ತಾ ಇದ್ದೇನೆ, ಅದರ ಹಿಂದೆ ಇರುವಂಥ ತ್ಯಾಗ ಎಷ್ಟಿದೆ, ಕಷ್ಟ ಇದೆ, ಏನಿದೆ ಅಂತೇಳಿ ನಾವು ಖಂಡಿತ ಕಂಡುಕೊಂಡಿದ್ದೇವೆ. ಬಹುಶಃ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳ ಒತ್ತಡ ಇರ್ಬೋದು ಮತ್ತು ಒಟ್ಟು ನಮ್ಮ ಪರಿಸರ, ಇದನ್ನೆಲ್ಲ ನಾವು ಸಮದೂಗಿಸಿಕೊಂಡು ಇವತ್ತು ನಾವು ಫಲಿತಾಂಶಕ್ಕಾಗಿ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಾಲೂಕಿನ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಆ ಒಂದು ನಾವಿಕ ಸ್ಥಾನದಲ್ಲಿ ಇದ್ದು, ಯಾಕಂತ ಹೇಳಿದರೆ ಒಬ್ಬರು ಮುಖ್ಯೋಪಾಧ್ಯಾಯರು ಒಂದು ಶಾಲೆಯಲ್ಲಿ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಸಮರ್ಥರಾಗಿದ್ದಾಗ ಖಂಡಿತ ಆ ಎಲ್ಲ ಕೆಲಸಗಳು, ಆ ಶೈಕ್ಷಣಿಕ ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿರ್ಬೋದು, ಖಂಡಿತ ಅದು ಸುಸೂತ್ರವಾಗಿ ಸಾಗ್ತದೆ ಅಂತೇಳಿ ಹೇಳುತ್ತಾ, ಇವತ್ತು ಅಂಥ ಒಂದು ಕೆಲಸ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಆಗಿದೆ ಅಂತೇಳಿ ಬಯಸ್ತಾ, ನಿಮಗೆಲ್ಲ ಮತ್ತೊಮ್ಮೆ ನಾನು ವಿಶೇಷವಾದ ಇಲಾಖಾ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮದು ಶೈಕ್ಷಣಿಕ ಪ್ರಗತಿ ಒಂದು ಕಡೆ ಇದ್ದರೆ, ಬಹುಶಃ ನಾವು ಈ ವರ್ಷದ 2025-26ನೇ ಸಾಲಿನಲ್ಲಿ ನಮ್ಮ ಕ್ರೀಡಾ ಚಟುವಟಿಕೆಗಳು ಅಷ್ಟೇ, ನಮ್ಮ ತಾಲೂಕಿನಲ್ಲಿ ಬಹುಶಃ 3 ಗುಂಪಾಟಗಳಲ್ಲಿ 3 ಶಾಲೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅದು ಭಾಗವಹಿಸಿರುವಂಥದ್ದು ಬಹಳಷ್ಟು ನಮಗೆ ಹೆಮ್ಮೆ ತಂದಿದೆ. ಅದರೊಟ್ಟಿಗೆ ಇವತ್ತು ರಾಮಕುಂಜ ವಿದ್ಯಾಸಂಸ್ಥೆ ಇರ್ಬೋದು, ಬೆತನಿ ವಿದ್ಯಾಸಂಸ್ಥೆ ಇರ್ಬೋದು, ಲಿಟ್ಲ್ ಫ್ಲವರ್ ವಿದ್ಯಾಸಂಸ್ಥೆ, ಈ ವಿದ್ಯಾಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ನಮ್ಮ ತಾಲೂಕಿಗೆ ವಿಶೇಷವಾದಂಥ ಒಂದು ಪ್ರತಿಭೆಯನ್ನು, ವಿಶೇಷವಾದಂಥ ಒಂದು ಹೆಸರನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ವಿವೇಕಾನಂದ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ಕೀರ್ತಿ ಎನ್ನುವ ಒಂದು ಹುಡುಗಿ FEGFI ಅಂದರೆ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ, ಇದರಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು, ಸಿಲ್ವರ್ ಮೆಡಲನ್ನು ಒಂದು ಗಳಿಸಿಕೊಟ್ಟು ಹೆಮ್ಮೆಯನ್ನು ತಂದಿರುವಂಥದ್ದು ಬಹಳಷ್ಟು ಒಂದು ಸಂತೋಷಕರವಾದಂಥ ವಿಷಯ. ಯಾಕಂತ ಹೇಳಿದರೆ ಇವತ್ತು ಆ ವಿದ್ಯಾರ್ಥಿನಿ, ನಮ್ಮ ಪುತ್ತೂರಿನ ವಿವೇಕಾನಂದ ವಿದ್ಯಾರ್ಥಿನಿ, ಕರ್ನಾಟಕದಲ್ಲಿ ಏಕೈಕ ಒಂದು ಮೆಡಲನ್ನು ಗಳಿಸಿರುವಂಥ ವಿದ್ಯಾರ್ಥಿನಿ, ಅದು ನಮ್ಮ ತಾಲೂಕು ವಿದ್ಯಾರ್ಥಿನಿ. ಈ ನಿಟ್ಟಿನಲ್ಲಿ ಅಲ್ಲಿಯ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ, ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಅಧ್ಯಾಪಕ ಬಂಧುಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ತನಕ ತಾವು ಏನು ನಮ್ಮ ಇಲಾಖೆಯಿಂದ ಬೇರೆ ಬೇರೆ ಕರ್ತವ್ಯಗಳಿರ್ಬೋದು ಅಥವಾ ಸಂಘಟನೆಗಳು, ಕ್ರೀಡಾಕೂಟ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ಮಾಡಬೇಕಂತ ಹೇಳುವಾಗ ಬಹಳಷ್ಟು ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಕಡಬ ತಾಲೂಕು ಇರ್ಬೋದು, ಪುತ್ತೂರು ತಾಲೂಕು ಇರ್ಬೋದು, ಎಲ್ಲ ಮುಖ್ಯ ಶಿಕ್ಷಕರು ಬಹಳಷ್ಟು ಒಂದು ಆತ್ಮೀಯತೆಯಿಂದ ಅದು ನಮ್ಮ ಇಲಾಖೆಯ ಕೆಲಸ, ನಮ್ಮ ಕೆಲಸ ಅಂಥೇಳಿ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ಆ ಕೆಲಸವನ್ನು ನಿರ್ವಹಿಸಿದ್ದೀರಾ. ಇನ್ನು ಮುಂದೆಯೂ ಅಷ್ಟೇ ಏನು ನಮ್ಮ ಇಲಾಖೆ ಕೊಟ್ಟಿರುವಂಥ ಕೆಲಸ ಇದೆಯೋ ಅದನ್ನೆಲ್ಲ ತಾವು ನಮ್ಮ ಇಲಾಖೆಗೆ ಒಂದು ಸಹಕಾರವನ್ನು ನೀಡ್ತಾ ಅದನ್ನು ಮುಂದುವರಿಸಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ, ವಿಶೇಷವಾಗಿ ನಮ್ಮೆಲ್ಲ ಮುಖ್ಯ ಶಿಕ್ಷಕ ಬಂಧುಗಳಿಗೆ ನಿಮ್ಮೆಲ್ಲರ ಸಹಕಾರದಿಂದ ಬಹುಶಃ ನಮ್ಮ ಸಂಘದ ಅಧ್ಯಕ್ಷರುಗಳು ಅಬ್ರಾಮ್ ಸರ್ ಇರ್ಬೋದು, ವಸಂತ್ ಸರ್ ಇರ್ಬೋದು, ಶಾಂತರಾಮ್ ಓಡ್ಲ ಸರ್ ಇರ್ಬೋದು, ನಮ್ಮ ಇಲಾಖೆಗೆ ಎಲ್ಲ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಹಳಷ್ಟು ನಮಗೆ ನೆರವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಸಹ ಅವರು ನಮ್ಮೊಂದಿಗೆ ಇದ್ದು ಯಾವುದೇ ಒಂದು ಸಮಸ್ಯೆಗಳು ಬರದ ರೀತಿಯಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ತಾರೆ ಎಂಬುದಾಗಿ ಭರವಸೆ ನೀಡುತ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಚಕ್ರಪಾಣಿ ಸರ್ ಅವರೇ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರು ತೀಟು ಆಗಮಿಸ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಪುತ್ತೂರು ತಾಲೂಕು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸಂಘದ ವತಿಯಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಮ್ಮ ಬಿಡುವಿಲ್ಲದ ಒಂದು ಕಾರ್ಯಚಟುವಟಿಕೆ ಮಧ್ಯೆಯೂ ಕೂಡ ಸಂಘದ ಕೋರಿಕೆ ಮೇರೆಗೆ ಅತ್ಯಂತ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾನ್ಯ ಶಾಸಕರನ್ನು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವೇದಿಕೆಗೆ ಕರೆದೊಯ್ತಾ ಇದ್ದಾರೆ. ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರು ಮಾನ್ಯ ಶಾಸಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶಾಲು ಮತ್ತು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಮಾನ್ಯ ಶಾಸಕರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವಾಗತಿಸಬೇಕಂತ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಶಾಸಕರನ್ನು ಸ್ವಾಗತಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ.
ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿವೃತ್ತರಾದಂತಹ ಮುಖ್ಯ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಶಾಸಕರ ಸಮ್ಮುಖದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಮಾನ್ಯ ಶಾಸಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಬೇಕು. 6 ಜನ ನಿವೃತ್ತ ಮುಖ್ಯ ಶಿಕ್ಷಕರನ್ನು ಅಭಿನಂದಿಸ್ತಾ ಇದ್ದೇವೆ ನಾವು. ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಮೊದಲನೇದಾಗಿ ಶ್ರೀಮತಿ ಜಯಲಕ್ಷ್ಮಿ ಎ. 18/5/1964 ಜನಿಸಿದಂಥ ಶ್ರೀಯುತರು 1987ರಂದು ಶಿಕ್ಷಕ ವೃತ್ತಿಗೆ ಪದಾರ್ಪಣೆ ಮಾಡಿ 1991ರಿಂದ ಸಕ್ರಮ ಶಿಕ್ಷಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಇವರು ಗಣಿತ ಶಿಕ್ಷಕರಾಗಿ ಅನೇಕ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ 3/12/2014ರಂದು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಸರ್ವೆ ಇಲ್ಲಿ ಕರ್ತವ್ಯ ನಿರ್ವಹಿಸಿ 2024ನೇ ಇಸ್ವಿಯಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಅವರು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಮತಿ ರೇವತಿ ಇವರು ನಮ್ಮೊಂದಿಗೆ ಉಪಸ್ಥಿತರಿರಬೇಕಿತ್ತು, ಆದರೆ ಅನ್ಯ ಕಾರಣ ನಿಮಿತ್ತ ಅವರು ಉಪಸ್ಥಿತರಿಲ್ಲ. ಅವರನ್ನು ನೆನಪಿಸಿಕೊಳ್ಳುತ್ತಾ ಇನ್ನೋರ್ವ ಮುಖ್ಯ ಶಿಕ್ಷಕಿ ಶ್ರೀಮತಿ ನಳಿನಿಕೆ ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. 1988ರಿಂದ 1996ರವರೆಗೆ ಜ್ಯೋತಿ ಪ್ರೌಢಶಾಲೆ ಪೆರಾಜಿಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ 2019ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಾಂಧಿನಗರ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ನಂತರ 2020ರವರೆಗೆ ಸರ್ಕಾರಿ ಪ್ರೌಢಶಾಲೆ ಗೋಳ್ತಮಜಲು ಬಂಟ್ವಾಳ ಇಲ್ಲಿಯೂ ಕೂಡ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಇವರು 2023 ಡಿಸೆಂಬರ್ವರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸುಳ್ಯ ಇಲ್ಲಿ ಶಿಕ್ಷಣ ಸಂಯೋಜಕರಾಗಿಯೂ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. 2024ರಿಂದ ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರು 31/7/2025ರಂದು ವಯೋನಿವೃತ್ತಿ ಹೊಂದಿದ್ದು ಇವರಿಗೆ ಪುತ್ತೂರು ತಾಲೂಕಿನ ಮುಖ್ಯ ಶಿಕ್ಷಕರ ಒಂದು ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಶಿಕ್ಷಕರು ಶ್ರೀಮತಿ ಶೋಭಾ ಬಿ ಅವರು ಕೂಡ ಉಪಸ್ಥಿತರಿರಬೇಕಿತ್ತು, ಆದರೆ ಅನ್ಯ ಕಾರಣ ನಿಮಿತ್ತ ಅವರು ನಮ್ಮೊಂದಿಗೆ ಉಪಸ್ಥಿತರಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಮತ್ತೋರ್ವರು ಶ್ರೀಯುತ ಶ್ರೀಧರ್ ಭಟ್. ಮಾನ್ಯ ಸಂಚಾಲಕರಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇನೆ. ಮಾನ್ಯ ಬಿ ಎಸ್ ಸರ್ ಅವರು ಮಾನ್ಯ ಅವರಿಗೆ ಶಾಲು ಆಗಿ ಹೂವು ಕೊಟ್ಟು ಅವರನ್ನು ಗೌರವಿಸಬೇಕಂತ ವಿನಂತಿ ಮಾಡಿಕೊಳ್ತೇನೆ ಸರ್. ಇನ್ನೋರು ಶ್ರೀಯುತ ಶ್ರೀಧರ್ ಭಟ್ ಸರ್ 1965ರಲ್ಲಿ ಜನಿಸಿದಂಥ ಇವರು ಕೋಲಾರ ಜಿಲ್ಲೆಯ ಹನುಮನಹಳ್ಳಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 2024ರಂದು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುವುದರ ಮೂಲಕ 1939/2025ರಂದು ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರಿಗೆ ನಮ್ಮ ಪುತ್ತೂರು ತಾಲೂಕು ಮುಖ್ಯ ಶಿಕ್ಷಕ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವರು ಶ್ರೀಯುತ ರಮೇಶ್ ಮಯ್ಯ. ಇವರು ಶಿಕ್ಷಣ ಕ್ಷೇತ್ರಕ್ಕೆ ಸುದೀರ್ಘ 25 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. 24/8/2002ರಿಂದ STM ಪ್ರೌಢಶಾಲೆ ಉಜಿರೆಯಲ್ಲಿ ಕರ್ತವ್ಯ ನಿರ್ವಹಿಸಿ 1/3/2023ರಿಂದ ಕಾಂಚನ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು 6 ವರ್ಷಗಳ ಕಾಲ ಉಚಿತವಾಗಿ ಶಿಕ್ಷಕ ಸೇವೆಯನ್ನು ಮಾಡಿದವರು. ತಮ್ಮ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕ ಪರವಾಗಿ ಶ್ರೀಯುತ ರಮೇಶ್ ಮಯ್ಯ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಶ್ರೀಮತಿ ಮೀರಾ ರಾಡ್ರಿಗಸ್ 1998ರಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು ಅದೇ ವರ್ಷ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿಯನ್ನು ಹೊಂದಿದವರು. ಉಜಿರೆಯ ಅನುಗ್ರಹ ಶಾಲೆ, ಇನ್ಫ್ಯಾಂಟ್ ಜೀಸಸ್ ಶಾಲೆ ಮೊಣಂಕಾಪು, ದೇವಮಾತಾ ಶಾಲೆ ಅಮ್ಟೂರು ಇಲ್ಲಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಸೈಂಟ್ ಮೇರೀಸ್ ಉಪ್ಪಿನಂಗಡಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. 29/11/2025ರಂದು ತಮ್ಮ ಸೇವೆಯಿಂದ ನಿವೃತ್ತಿಗೊಂಡಿರುವ ಇವರನ್ನು ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಶಿಕ್ಷಕರು ಶ್ರೀಯುತ ಶ್ರೀಪತಿ ಭಟ್ ಸರ್ ಅವರು ಸುಬೋಧ ಪ್ರೌಢಶಾಲೆ ಪಾಣಾಜೆ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿದವರು. ತಮ್ಮ ನೇತೃತ್ವದಲ್ಲಿ ಸಂಸ್ಥೆಗೆ ಉತ್ತಮ ಫಲಿತಾಂಶವನ್ನು ತಂದವರು. ಅದೇ ರೀತಿಯಾಗಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಓರ್ವ ಪದಾಧಿಕಾರಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದವರು. ತಮ್ಮ ಹಿರಿತನದಲ್ಲಿ ಸಂಸ್ಥೆಯ ಎಲ್ಲ ಶಿಕ್ಷಕರನ್ನು ಮುನ್ನಡೆಸುತ್ತಾ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಪತಿ ಭಟ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾನ್ಯ ಶಾಸಕರು ಈ ಎಲ್ಲ ನಿವೃತ್ತ ಮುಖ್ಯ ಶಿಕ್ಷಕರನ್ನು ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಮುಖ್ಯ ಶಿಕ್ಷಕರು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ಸಂಚಾಲಕರು ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿಯವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ಕೊಳ್ತಾ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಂತ ವಿನಂತಿ.
ಪುತ್ತೂರು ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯಲ್ಲಿ ಈ ಎಲ್ಲ ಹಿರಿಯ ಮುಖ್ಯ ಶಿಕ್ಷಕರ ಸಹಕಾರ ಮತ್ತು ಕೊಡುಗೆ ಅನನ್ಯವಾಗಿರುವಂಥದ್ದು. ಕಳೆದ ವರ್ಷ ಪುತ್ತೂರು ತಾಲೂಕು ಪ್ರಥಮ ಸ್ಥಾನವನ್ನು ಗಳಿಸುವುದರಲ್ಲಿ ಇವರೆಲ್ಲರ ಕೊಡುಗೆ ಅಪಾರವಾಗಿದೆ. ಸುದೀರ್ಘವಾದಂತಹ ವೃತ್ತಿ ಜೀವನದಲ್ಲಿ ಅನೇಕ ಸಾಧನೆಗಳನ್ನು ತೋರಿಸಿದಂತಹ ಎಲ್ಲ ಹಿರಿಯ ಮುಖ್ಯ ಶಿಕ್ಷಕರನ್ನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಂದೆಯೂ ಕೂಡ ಪುತ್ತೂರಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿದೆ ಅಂತ ಹೇಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಈ ಎಲ್ಲ ಮುಖ್ಯ ಶಿಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಬೇಕಂತ ವಿನಂತಿ. ಜೋರಾದ ಚಪ್ಪಾಳೆ ಎಲ್ಲ ಮುಖ್ಯ ಶಿಕ್ಷಕರ ವತಿಯಿಂದ ಈ ಒಂದು ಹಿರಿಯ ಮುಖ್ಯ ಶಿಕ್ಷಕರಿಗೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ನಮ್ಮ ಹಿತ ಶಿಕ್ಷಣಾಧಿಕಾರಿಗಳ ಕಚೇರಿಯೊಂದಿಗೆ ಸತತ ನಿಕಟ ಸಂಪರ್ಕದೊಂದಿಗೆ ಅನ್ನುವಂಥ ಮಾತುಗಳೊಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭ ದಿನ. ಶ್ರಮವು ಜಯದ ಮೆಟ್ಟುಲಿ ಎನ್ನುವಂತೆ ವರ್ಷ ಪೂರ್ತಿ ಶ್ರಮವಹಿಸಿ ಕಲಿತು ಏಕಾಗ್ರತೆಯಿಂದ ಗುರಿ ಮುಟ್ಟಿ ಸಾಧನೆ ಮಾಡಿದ ಪ್ರತಿಭಾವಂತರಿಗೆ ಸನ್ಮಾನಿಸುವ ಈ ಸಂಭ್ರಮ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಈ ವೇದಿಕೆ. ಇಂಥ ವೇದಿಕೆಯಲ್ಲಿ ಆಸೀನರಾಗಿರುವ ಮಾನ್ಯ ಶಾಸಕರೇ ಹಾಗೂ ಸಭಾಧ್ಯಕ್ಷರೇ, ಅಂತೆ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಿಕರೇ, ನಿಮಗೆ ಆತ್ಮೀಯ ಪ್ರಣಾಮಗಳು. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸಿದ ನಮ್ಮ ಹೆಮ್ಮೆಯ ತಾರೆಯರು ಈ ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನವನ್ನು ಸ್ವೀಕರಿಸಲು ಉತ್ಸುಕರಾಗಿದ್ದಾರೆ. ಅವರ ನಿರಂತರ ಅಭ್ಯಾಸ, ಶಿಕ್ಷಕರ ಮಾರ್ಗದರ್ಶನ, ಹೆತ್ತರುವ ಆಶೀರ್ವಾದದಿಂದ ಸಾಧನೆಯ ಶಿಖರವೇರಿದ ಈ ನಮ್ಮ ಸಾಧಕರು ನಾಳೆಯ ಸಮಾಜದ ಆಧಾರ ಸ್ತಂಭಗಳಾಗಲಿ. ಅವರ ಯಶಸ್ವಿನ ಪ್ರಯಾಣದಲ್ಲಿ ಭಗವಂತನು ಸದಾ ಅವರಿಗೆ ಶ್ರೀರಕ್ಷೆಯಾಗಲಿ ಎಂದು ಹಾರೈಸುತ್ತಾ, ಇದೀಗ ತಾಲೂಕಿನಲ್ಲಿ ಅಧಿಕ ಅಂಕ ಗಳಿಸಿದ ಸರಕಾರಿ ಅನುದಾನಿತ ರಹಿತ ಸಾಧಕರು ಈ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರಕಾರಿ ಶಾಲೆ ಪ್ರಥಮ ಸ್ಥಾನ ಶಿಲ್ಪಾ ವಿದ್ಯಾದ್ರಿ ನಂದೇರ 616, ಸರಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು. ಜೋರಾದ ಚಪ್ಪಾಳೆ ಬರಲಿ ವಿದ್ಯಾರ್ಥಿನಿಗೆ. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಶಿಲ್ಪಾ ವಿದ್ಯಾತ್ರಿ 616 ಅಂಕಗಳನ್ನು ಗಳಿಸಿದ್ದಾಳೆ. ಪೋಷಕರಿದ್ದರೆ ದಯಮಾಡಿ ವೇದಿಕೆ ಬನ್ನಿ. ಪೋಷಕರು ದಯಮಾಡಿ ವೇದಿಕೆಗೆ ಬನ್ನಿ. ನಿಮ್ಮ ಬೆಂಬಲವು ಕೂಡ ವಿದ್ಯಾರ್ಥಿಗಳು ಇರುವುದರಿಂದ. ದ್ವಿತೀಯ ಸ್ಥಾನ ಭಾನುಪ್ರಿಯ ಎಂ 610, ಸರಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು. ತೃತೀಯ ಸ್ಥಾನ ಸಪ್ನಾ ಶಿರೀನ್ 608, ಕೆಪಿಎಸ್ ಕೈಯೂರು. ತೃತೀಯ ಸ್ಥಾನ ಸಪ್ನಾ ಶಿರೀನ್ 608, ಕೆಯೂರು. ಈ ಮೂರು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ 600ಕ್ಕಿಂತಲೂ ಹೆಚ್ಚಿನ ಸಾಧನೆ ಮಾಡಿದವರು. ಜೋರಾದ ಚಪ್ಪಾಳೆ ಬರಲಿ ವಿದ್ಯಾರ್ಥಿಗಳಿಗೆ. ಅನುದಾನಿತ ಶಾಲೆ ಪ್ರಥಮ ಸ್ಥಾನ ಯಶ್ಮಿತಾ 616, ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ. ದ್ವಿತೀಯ ಧೃತಿ 615, ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ದ್ವಿತೀಯ ಸ್ಥಾನ ಧೃತಿ 615, ಪ್ರಥಮ ಸ್ಥಾನ ಯಶ್ಮಿತಾ. ತೃತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಆದಿತಿ ಭಟ್ ಪಿ 611, ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ಅದೇ ರೀತಿಯಲ್ಲಿ ದೀಪಕ್ ಪಿ ಎಸ್ 611, ಸುಬೋಧ ಪ್ರೌಢಶಾಲೆ ಪಾಣಾಜೆ. ತೃತೀಯ ಸ್ಥಾನ ಆದಿತಿ ಭಟ್ ಹಾಗೂ ದೀಪಕ್ ಪಿ. ವಿದ್ಯಾರ್ಥಿಗಳು ಸಿದ್ಧರಾಗಿ ಬರಬೇಕು ಬೇಗ. ಅನುದಾನಿತ ಶಾಲೆ ಪ್ರಥಮ ಸ್ಥಾನ ಆದ್ಯ 622, ಇಂದ್ರಪ್ರಸ್ಥ ವಿದ್ಯಾಲಯ.
ದ್ವಿತೀಯ ಸ್ಥಾನ ಇಬ್ಬರು ಹಂಚಿಕೊಂಡಿದ್ದಾರೆ. ಅನನ್ಯ 621, ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ, ಹಾಗೂ ಅಪೇಕ್ಷಾ ಎನ್ 621, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಅನನ್ಯ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ, ಅಪೇಕ್ಷಾ ಎನ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಸ್ಥಾನ ಪ್ರೀತಿ ಪ್ರಭು ಇಬ್ಬರು ಹಂಚಿಕೊಂಡಿದ್ದಾರೆ. ಪ್ರೀತಿ ಪ್ರಭು 620, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಹಾಗೂ ಶ್ರಾವ್ಯ ಯು ರೈ 620, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ. ಅಪೇಕ್ಷಾ ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ಇಬ್ಬರು ಹಂಚಿಕೊಂಡಿದ್ದಾರೆ. ಪ್ರೀತಿ ಪ್ರಭು ಹಾಗೂ ಶ್ರಾವ್ಯ ಯುರೈ. ವಿಶೇಷ ಅಗತ್ಯವುಳ್ಳ ಮಕ್ಕಳು CWSN ವಿದ್ಯಾರ್ಥಿನಿಯರು. ಪ್ರಥಮ ಸ್ಥಾನ ಅಭಿನವ ಕೃಷ್ಣ H 562, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ದಯಮಾಡಿ BIERT ಆಗಿರುವಂತಹ ಶ್ರೀಮತಿ ತನುಜಾ ಮೇಡಮ್ ಮತ್ತು ಸೀತಮ್ಮ ಮೇಡಮ್ ಇದ್ದಲ್ಲಿ ದಯಮಾಡಿ ವೇದಿಕೆ ಬನ್ನಿ. ನಿಮ್ಮ ಸಹಕಾರ ವಿದ್ಯಾರ್ಥಿಗಳ ಸಾಧನೆಗೆ ಭಾಳಷ್ಟಿದೆ. ದಯಮಾಡಿ ವೇದಿಕೆ ಬನ್ನಿ. ದ್ವಿತೀಯ ಸ್ಥಾನ ಕೆ ಪೃಥ್ವಿ 561, GPS ಗೌರ್ಮೆಂಟ್ ಕೊಂಬೆಟ್ಟು GPS. ಜೋರಾದ ಚಪ್ಪಾಳೆ ವಿದ್ಯಾರ್ಥಿಗೆ, ಜೋರಾದ ಚಪ್ಪಾಳೆ ಬರಲಿ. ಪ್ರಥಮ ಸ್ಥಾನ ಅಭಿನವ ಕೃಷ್ಣ, ದ್ವಿತೀಯ ಸ್ಥಾನ ಕೆ ಪೃಥ್ವಿ. ತೃತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಸಪ್ನಾ ಎಸ್ 472, ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರಮಂಗಲ, ಹಾಗೂ ಶ್ರೀರಕ್ಷಾ 472, ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ತಮ್ಮೆಲ್ಲ ಸವಾಲುಗಳ ಮಧ್ಯೆ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಸಪ್ನಾ ತೃತೀಯ ಬಹುಮಾನ, ತೃತೀಯ, ಹಾಗೂ ಶ್ರೀರಕ್ಷನ ಹೆತ್ತವರು ಇದ್ರೆ ಇಲ್ಲಿ ಬರುವುದು. ಶ್ರೀರಕ್ಷಾ, ಧನ್ಯವಾದಗಳು. ಶಾಸಕರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಂತ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಪುತ್ತೂರು ಇದರ ಸಹಕಾರದೊಂದಿಗೆ SSLCಯಲ್ಲಿ 100% ಪಡೆದ ಶಾಲೆಗಳಿಗೆ ಮತ್ತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ, ರಿಟೈರ್ಮೆಂಟ್ ಆಗುವಂಥ ಅಧ್ಯಾಪಕರಿಗೂ ಕೂಡ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದ ಸಭಾ ವೇದಿಕೆಯಾಗಿ ಇಲ್ಲಿರುವಂಥ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ವಿಷ್ಣು ಪ್ರಸಾದ್ ಅವರೇ, ತಾಲೂಕು ನೋಡೆಲ್ ಅಧಿಕಾರಿಯಾದಂಥ ಹರಿಪ್ರಸಾದ್ ಅವರೇ, ರಾಮಕೃಷ್ಣ ಶಾಲೆಯ ಸಂಚಾಲಕರು ಆತ್ಮೀಯರಾಗಿರುವಂಥ ಕಾವು ಹೇಮನಾಥ್ ಶೆಟ್ಟಿ ಅವರೇ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವಂಥ ಚಕ್ರಪಾಣಿ ಅವರೇ, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅಬ್ರಹಾಂ ಅವರೇ, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಡಬದ್ದು ಅಧ್ಯಕ್ಷರಾಗಿರುವಂಥ ಶಾಂತರಾಮ್ ಅವರೇ, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಸಂತ್ ಮೂಲ್ಯ ಅವರೇ, ಕಾರ್ಯದರ್ಶಿಯಾದ ಜಯಲಕ್ಷ್ಮಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಅಧ್ಯಾಪಕರೇ, ರಿಟೈರ್ಮೆಂಟ್ ಆದ ಅಧ್ಯಾಪಕರೇ, ಇವತ್ತು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳೇ, ಅವರ ಪೋಷಕರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಯಿಂದ ಯಾರೆಲ್ಲ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ, ನಾವು ಭಾಷಣದಲ್ಲಿ ಒಂದು ವಾಕ್ಯವನ್ನು ಓದುವ ಮುಖಾಂತರ ಅಭಿನಂದನೆಗಳನ್ನು ಹೇಳ್ಬೋದು. ಅದರ ಹಿಂದೆ ಇರುವಂಥ ಶ್ರಮ ಬಹುಶಃ ಮಕ್ಕಳದ್ದು, ಪೋಷಕರದ್ದು, ಅಧ್ಯಾಪಕರದ್ದು ನಿರಂತರ 2-3 ವರ್ಷದ ಶ್ರಮದಿಂದ ಅವರು ಅಲ್ಲಿಗೆ ಮುಟ್ಟುವಂಥ ಕೆಲಸಗಳು ಆಗಿದೆ. ಒಂದಷ್ಟು ಶಾಲೆಗಳಲ್ಲಿ ಈಗ ಇಲ್ಲಿ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದರು,
ನಾವು 99.5% ನಮ್ಮ ರಿಸಲ್ಟ್ ಮುಟ್ಟಿದೆ ಅಂತ. ನಾನು ಹೇಳುವಂಥದ್ದು 99.9 ಅಲ್ಲ, 99.5 ಅಲ್ಲ, ಅದು 100 ಆಗಬೇಕು. ಒಂದು ಮಕ್ಕಳು ಕೂಡ ಫೇಲ್ ಆಗಬಾರ್ದು. SSLCಯಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ಫೇಲ್ ಆಗದಾಗೆ ನಾವು ನೋಡಿಕೊಳ್ಳುವಂಥ ಜವಾಬ್ದಾರಿ ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಆ ಶಾಲೆಯ ಅಧ್ಯಾಪಕ ವೃಂದ, ಜೊತೆಯಲ್ಲಿ ನಮ್ಮ BO ಕಚೇರಿ, ಇದನ್ನೆಲ್ಲ ಟಾರ್ಗೆಟ್ ಮಾಡಿದರೆ ನಮಗೇನು ಹೆಮ್ಮೆ ಇಲ್ಲ ಅಂತಲ್ಲ, ನಾವು ಹೆಮ್ಮೆ ಪಡ್ತೀವಿ. ಪ್ರತಿ ವರ್ಷ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನಕ್ಕೆ ಬರ್ತೇವೆ. ನಾವು ಆ ಮಾಹಿತಿಯನ್ನು ಕೇಳುವಾಗ ನಮಗೆ ಸಂತೋಷ ಆಗ್ತದೆ, ಹೃದಯ ತುಂಬಿ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅತ್ಯಂತ ಹೆಚ್ಚು ರ್ಯಾಂಕ್ ಹೊಡೆದವರು ನಾವು. ನಮ್ಮ ಕಚೇರಿಯಲ್ಲೂ ಕೂಡ ಮೊನ್ನೆ ಯಾರೆಲ್ಲ ಅತ್ಯಂತ ಹೆಚ್ಚು ಅಂಕ ಗಳಿಸಿದ SSLC ಸೆಕೆಂಡ್ PUC ಮಕ್ಕಳಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ವಿ ವಿಲ್ ಗಿವ್ ದ ಮಾರಲ್ ಸಪೋರ್ಟ್ ಟು ದೆಮ್. ಅವರಿಗೆ ಸನ್ಮಾನ ಮಾಡಿದಾಗ ಇನ್ನಷ್ಟು ಅವರ ತಂದೆ ತಾಯಿಗಳೇ ಆಗಲಿ, ಅವರು ಕಲಿಸಿದಂಥ ಮಾಸ್ಟ್ರಿಗೆ ಆಗಲಿ, ಅವರಿಗೆ ಆಗಲಿ ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟಂತ ಆಗ್ತದೆ. ಅದಕ್ಕಾಗಿ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಎಜುಕೇಷನ್ ಸಿಸ್ಟಮ್ ಎಲ್ಲಿಗೆ ಹೋಗ್ತದೆ ಅಂತ ನಮಗೂ ಗೊತ್ತಿದೆ. ಎಜುಕೇಷನ್ ಸಿಸ್ಟಮ್ ವಿನ್ ಟು ವಿನ್ ಸಿಚುವೇಶನ್, ಅಂದರೆ ಕಾಂಪಿಟೇಷನ್ ಹೈಯೆಸ್ಟ್ ಇದೆ ಮಕ್ಕಳಲ್ಲಿ. ಈಗ ಹಿಂದೆ ನಾವು ಪ್ರಯತ್ನ ಪಡ್ತಾ ಇದ್ದದ್ದು 35 ಮಾರ್ಕ್ ಸಿಕ್ಕಿದರೆ ಸಾಕು ಅಂತ. ಈಗ 35 ಹೋಗಿ 99ಕ್ಕೆ ಮುಟ್ಟಿದೆ. ಆದರೂ ಒಂದೊಂದು ಶಾಲೆಯಲ್ಲಿ 5 ಜನ ಫೇಲ್ ಆಗ್ತಾರೆ ಅಂತ ಹೇಳಿದರೆ ಡ್ರಾಬ್ಯಾಕ್ ಇದೆ ಅಂತ ನಮ್ಮ ಅರ್ಥ. ನಾವು ಅದನ್ನು 99.5 ಬಂದಿದೆ ಅಂತ ಹೇಳಿದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಆರ್ ಯು ಮೇ ನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಯಾಕಂತ ಹೇಳಿದ್ರೆ 99 ಹೊಡೆಯುವಲ್ಲಿ ಒಬ್ಬ 33 ಹೊಡಿತಾನೆ ಅಂತ ಹೇಳಿದರೆ ಅವರನ್ನು ಇಂಪ್ರೂವ್ ಮಾಡುವಂಥ ಅವಶ್ಯಕತೆ ಇದೆ ಅಂತ. 80% ಹೊಡೆದವ್ರನ್ನು 90% ಮಾಡಬಹುದು. ಆದರೂ ಅದರಲ್ಲೂ 2%, 3%, 30ರಿಂದ ಕೆಳಗೆ ಇದೆಯಲ್ಲ, ಆ ಕಡೆಗೆ ಆ ಝೋನ್ಗೆ ಕೂಡ ನಾವು ಗಮನವನ್ನು ಹರಿಸುವಂಥ ಅವಶ್ಯಕತೆ ಇದೆ. ಅನಂತರ ಎಕ್ಸಾಮ್ ಕಟ್ಟಿ ಪಾಸ್ ಆಗುವಂಥದ್ದೆಲ್ಲ ಇದೆ. ಆದರೂ ಕೂಡ 100%ಗೆ ಹೋಗುವಂಥ ಪ್ರಯತ್ನಗಳನ್ನು ನಾವು ಮಾಡುವಂಥ ಕೆಲಸಗಳು ಮಾಡಬೇಕು. ನಾನೀಗ ತಾನೇ ಉಲ್ಲೇಖ ಮಾಡಿದೆ, ಎಜುಕೇಷನ್ ಈಸ್ ಗೋಯಿಂಗ್ ಫಾರ್ ಎ ಕಮರ್ಷಿಯಲ್ ಸಿಚುವೇಷನಲ್ಲಿ ಇದೆ ಅಂತ. ಎಷ್ಟೋ ಮಕ್ಕಳು ನಮ್ಮ ಹತ್ರ ಬರ್ತಾರೆ, ಅವರಿಗೆ ಕ್ಯಾರಿಯರ್ ಗೈಡೆನ್ಸ್ ಇಲ್ಲದೆ ಹಿಂದೆ ಬೀಳುವಂಥದ್ದನ್ನು ನೋಡಿದ್ದೀವಿ. ನಾನು ಯಾವ ಕೋರ್ಸು ಅದು ಅಥರೈಸೇಷನ್ ಇಲ್ಲ ಅಂತ ನಾನು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನೀವು ನೋಡ್ತಾ ಇರ್ಬೋದು, ಈ ನನ್ನ ಮಗಳು SSLC ಪಾಸಾಗಿ ಫಸ್ಟ್ PUCಗೆ ಹೋಗ್ತಾಳೆ. ನನಗೆ ಕನಿಷ್ಠ ಒಂದು 40-50 ಕರೆ ಬಂದಿದೆ. ನಿಮ್ಮ ಮಗಳು ಪಾಸಾಗಿದ್ದಾರಲ್ಲ, ಯಾವ ಶಾಲೆಗೆ ಕಳಿಸ್ತೀರಿ, ಅವಳದು ಎಜುಕೇಷನ್ ಎಲ್ಲಿಗೆ, ನಮ್ಮ ಶಾಲೆಗೆ, ನಮ್ಮ ಕಾಲೇಜಿಗೆ. ನನಗೆ ಒಬ್ಬನಿಗೆ ಅಲ್ಲ, ಎಲ್ಲಮ್ಮ ಫೈನಾನ್ಸಿಗೆ ಬರ್ತದೆ. ಅವರು ಅಲ್ಲಿಂದ ಲೀಸ್ಟ್ ತಗೊಳ್ತಾರೆ, ಫೋನ್ ಮಾಡ್ತಾರೆ, ನಮ್ಮ ಶಾಲೆಗೆ ಕಳಿಸಿ, ಇಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಕಳಿಸಿ, ಅವಳಿಗೆ ಈ ಕೋರ್ಸ್ ಮಾಡಿ, ಅವಳಿಗೆ ಈ ಕೋರ್ಸಲ್ಲಿ ಸೇರಿಸ್ಬೋದು, ನಮ್ಮ ಹತ್ರ ಈ ಕೋರ್ಸ್. ದಟ್ ಈಸ್ ದ ಪ್ರಮೋಷನ್ ಮಾಡಬಹುದು, ಆದರೆ ಮಿಸ್ಗೈಡ್ ಆಗಬಾರ್ದು ಅಂತ ಹೇಳೋದು. ಕೆಲವರು ತಂದೆ ತಾಯಿ ಪೋಷಕರು ನಮ್ಮ ಹತ್ರ ಬರ್ತಾರೆ, ಫೀಸ್ ಕಟ್ಟರೆ ದುಡ್ಡಿಜ್ಜಿ, ಫೀಸ್ ಕಟ್ಟರೆ ದುಡ್ಡಿಜ್ಜಿ. ಫೀಸ್ ಕಟ್ಟಲಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಫೀಸ್ ಕಟ್ಟಲಿಕ್ಕೆ, ಈಗ ಕೊಂಬೆಟ್ಟು ಶಾಲೆ ಮಕ್ಕಳು ಇಲ್ಲಿ ರ್ಯಾಂಕ್ ಹೊಡೆದಿಲ್ಲ, ಹೈಯೆಸ್ಟ್ ಹೊಡೆದಿಲ್ಲ. KPS ಕೆಯ್ಯೂರು ಮಕ್ಕಳು ರ್ಯಾಂಕ್ ಹೊಡೆದಿಲ್ವ, ಹೈಯೆಸ್ಟ್ ಮಾರ್ಕ್ ಹೊಡೆದಿಲ್ವ. ಈ ಮಕ್ಕಳು ಏನಾದರೂ ತಂದೆ ತಾಯಿ ಹೇಳ್ತೇವೆ, ಅವು ಕುಡ್ಲಾಡು ಕಲ್ತನ ಭಾರಿ ಎಡ್ಡೆ ಅಂತ. ಆನಂತರ ಕೆಲವು ಕೋರ್ಸುಗಳು ಹೇಳ್ತಾರೆ. ಮೊನ್ನೆ ಒಂದು ಹುಡುಗಿ ಬಂದಿದ್ಲು ನನ್ನ ಹತ್ರ ಕೆಲಸ ಕೇಳಿಕೊಂಡು, ನನಗೆ ಆಪರೇಷನ್ ಥಿಯೇಟ್ರಲ್ಲಿ ನನಗೆ ಕೆಲಸ ಕೊಡಿಸ್ಬೇಕು, ನಾನು 2 ವರ್ಷದ್ದು ಕೋರ್ಸ್ ಮಾಡಿದ್ದೀನಿ ಅಂತ. ಅವರು ಮಾಡಿದಂಥ ಕೋರ್ಸು ಅವಳು ಒಳ್ಳೆ ಕಲಿತಾಳೆ. ಸೆಕೆಂಡ್ PUC ಆಗಿ ಅವಳು ಸೈನ್ಸ್ ಕಲ್ತಿದ್ದಾಳೆ. ಸೆಕೆಂಡ್ PUC ಆಗಿ ಯಾವುದೊಂದು ಆ ಕೋರ್ಸ್ ನನಗೆ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಕೋರ್ಸ್ ಮಾಡಿದ್ದಾಳೆ. ಅವರನ್ನು ಆಪರೇಷನ್ ಥಿಯೇಟ್ರಿಗೆ ನರ್ಸಾಗಿ ಕಳಿಸ್ಲಿಕ್ಕೆ ಆಗ್ತದಾ? ಅವಳು ಬೆಸ್ಟ್. ಅದೇ ಅವಳು ನರ್ಸಿಂಗ್ ಮಾಡ್ತಾಯಿದ್ರೆ ಶಿ ಕೂಡ ಗಾಟ್ 4 lakhs ಸ್ಯಾಲ್ರಿ. ಎಲ್ಲ ಫಾರಿನ್ಗೆ ಹೋದರೆ 2 ಲಕ್ಷ 3 ಲಕ್ಷ, ಈಗಲೇ ಹೋದರೆ ಅವರಿಗೆ 1.5 ಲಕ್ಷ ಸಂಬಳ ಕೊಡ್ತದೆ. ಅವಳು ಹೋಡಿಗೆ ಅಂತ ಮಾಡಿದಂಥ ಕೋರ್ಸ್ಗೆ ಅವಳಿಗೆ ಗೊತ್ತೇ ಇಲ್ಲ ಇದು ಕಂಪ್ಲೀಟೆಡ್ ನರ್ಸಿಂಗ್ ಕೋರ್ಸ್ ಅಲ್ಲ ಅಂತ. ಈಗ ಪುನಃ ಹೇಳ್ತಾಳೆ, ಸರ್ ನಾನು ವಾಪಸ್ ನರ್ಸಿಂಗ್ ಸೇರಬೇಕು, ನನ್ನ 2 ವರ್ಷ
ಹಾಲಾಗಿ ಹೋಯಿತು, ಇನ್ನು ಪುನಃ ಇದಕ್ಕೆ ನಾನು ಹೇಳೋ ಇಂಥದ್ದು ತುಂಬ ಇದೆ. ಕೆಲವು 40,000 50,000 ತೆಕ್ಕೊಂಡು ಹೋಗಿ ಮಂಗಳೂರಲ್ಲಿ ಇಲ್ಲಿ ಅವರಿಗೆ ಕಳೀಲಿಕ್ಕೆ ಆಗೋದಿಲ್ಲ. ಪೋಷಕರು ಕೂಡ ಹಾಗೆ ಅಲ್ಲಿ ಫ್ಯಾಷನ್ ಡಿಸೈನ್ ನಾನು ಮಾಡಬಾರ್ದಂತ ನನಗೆ ಹೇಳೋದಿಲ್ಲ. ಒಳ್ಳೊಳ್ಳೆ ಕಾಲೇಜುಗಳು ಇದೆಯಲ್ಲ. ನಾವೀಗ ಮಹಿಳಾ ಕಾಲೇಜಿನಲ್ಲಿ ಬೊಳುವರಿನಲ್ಲಿ ಸೈನ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ಫೀಸ್ ಇದೆಯಾ? 500 700 1,000 ರೂಪಾಯಿ ಫೀಸ್ ಇದೆಯಾ ಏನೋ ಗೊತ್ತಿಲ್ಲ. ಲ್ಯಾಬ್ ಮಾಡ್ತೀವಿ, ಒಳ್ಳೆ ಇದೆ. ನಾನು ದುಡ್ಡು ಇಲ್ಲದವರಿಗೆ ಹೇಳಿದ್ದು, ನಾನು ಪ್ರೈವೇಟ್ ಶಾಲೆಗೆ ಹೋಗಬೇಡಿ ಅಂತ ಅಲ್ಲ. ಕಲಿಕೆಯಲ್ಲಿ ನಾವು ಅವರಿಗೆ ಕ್ಯಾರಿಯರ್ ಗೈಡ್ಲೈನ್ಸನ್ನು ಕೊಡುವಾದ ಅವಶ್ಯಕತೆ ಇದೆ. ಮಿಸ್ಗೈಡ್ ಮಾಡುವಂಥದ್ದು ಸಮಾಜದಲ್ಲಿ ನಡೀತಾನೇ ಇದೆ. ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಒಂದು ರೂಮ್ ತಗೊಂಡ್ರು, ಅಲ್ಲೊಂದು ಶಾಲೆ ಶುರು ಮಾಡಿದರು. ಆ ಶಾಲೆಗೆ ಆ ಶಾಲೆನ ಕೋರ್ಸ್ ಅದು ಏನು ಅರ್ಥನೇ ಆಗೋಲ್ಲ. ಏನಲ್ಲಿ ಕಲೀಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರು ದುಡ್ಡು ಮಾಡ್ಬೋದು, ದ್ಯಾಟ್ ಈಸ್ ಡಿಫ್ರೆಂಟ್. ನಮ್ಮ ಸಮಾಜ ಎಲ್ಲಿ ಹೋಗ್ತದೆ, ವಿ ಆರ್ ಗೋಯಿಂಗ್ ಟು ರೀಚ್, ಅದು ಇಂಪಾರ್ಟೆಂಟ್ ಅಲ್ಲ. ಅವರಿಗೆ ನಾವು ಇದನ್ನು ಕೊಟ್ಟರೆ ಅವರನ್ನು ಒಳ್ಳೆಯದಾದ ಮಕ್ಕಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಸರ್ಕಾರದ ಮಟ್ಟದಲ್ಲೂ ಕೂಡ ಇದು ಚರ್ಚೆಗೆ ನಾವು ತಿಳ್ಕೊಂಡಿದ್ದೀವಿ. ಯಾವುದೆಲ್ಲ ಅಫಿಲಿಯೇಟೆಡ್ ಕೋರ್ಸುಗಳೆಲ್ಲ ಬರ್ತದೆ, ಯಾವುದು ಯೂಸ್ಫುಲ್ ಇರೋದನ್ನು ಮಾತ್ರ ಇಟ್ಕೊಂಡು ಬೇರೆ ಬೇರೆ ಕೋರ್ಸುಗಳನ್ನು ಯಾರ್ಯಾರು ಮಾಡ್ತಾರೆ ಅದನ್ನೆಲ್ಲ ಬ್ಯಾನ್ ಮಾಡುವಂಥ ಈಗಲೇ ಒಂದೆರಡು, ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆ ಮಾಡೋದಿಲ್ಲ. ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಟು ಡಿಸ್ಕಂಟಿನ್ಯೂ 2-3 ಕೋರ್ಸಸ್. ಇನ್ನು ಯಾರು ಅದಕ್ಕೆ ಪರ್ಮಿಷನ್ನೇ ಕೊಡೋದಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ಈಗಲೇ ನಾವು ಡಿಸಿಷನ್ ಮಾಡಿದ್ದೇವೆ. ಅದರ ಪೋಷಕರಿಗೆ ಕೂಡ ಇದರ ಬಗ್ಗೆ ಗಮನ ಹರಿಸುವಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ಟೀಚರು, ಹೆಡ್ ಮಾಸ್ಟರ್ಗಳು, ಟೀಚರ್ಗಳು ಇವತ್ತು ರಿಟೈರ್ಮೆಂಟ್ ಆಗಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ನಿಮಗೆ ಆಶೀರ್ವಾದ, ನಮ್ಮ ಶುಭ ಹಾರೈಕೆ ಕೊಡಿದೆ. ಒಳ್ಳೆಯದಾಗಲಿ, ಒಳ್ಳೆ ನಿಮಗೆ ಆರೋಗ್ಯ ಕೊಡಲಿ, ಒಳ್ಳೆಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡಲಿ. ಆರೋಗ್ಯ ಇದ್ದರೆ, ನೆಮ್ಮದಿ ಶಾಂತಿ ಇದ್ದರೆ ಮತ್ತು ದುಡ್ಡು ಗಿಡ್ಡು ಎಲ್ಲ ಆಮೇಲೆ ಸಿರುವಂಥದ್ದು. ಆರೋಗ್ಯ ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗ್ತದೆ. ಆದರೂ ನಿಮ್ಮ ಹತ್ರ ಮನವಿದೆ. ಈಗ ಹೇಮನಾಥ್ ಶೆಟ್ಟರು ಹೇಳುವಾಗ ಹೇಳಿದರು, ಮ್ಯಾಥ್ಸ್ ಟೀಚರು, ಒಳ್ಳೆಯ ಟೀಚರು, ಮಂಗಳೂರಿನ ಬಂದು ಟೀಚಿಂಗ್ ಮಾಡ್ತಾರೆ, ಈಗ ರಿಟೈರ್ಮೆಂಟ್ ಆಗ್ತಾರೆ, ಈಗಲೂ ಬಂದು ಒಮ್ಮೊಮ್ಮೆ ಕ್ಲಾಸ್ ಕೊಡ್ತಾರೆ ಅಂತ. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಅವಕಾಶ ಸಿಕ್ಕಿದಲ್ಲಿ ಟೀಚಲ್ಲ, ಕೊಡಿಯಲ್ಲ. ನಿಮ್ಮಷ್ಟು ಜ್ಞಾನ, ನಿಮ್ಮಷ್ಟು ಕಲಿಕೆ ಇನ್ನೊಬ್ಬನಿಗೆ ಬರಬೇಕಿದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ನೀವು 30-32 ವರ್ಷ ಸರ್ವಿಸ್ ಮಾಡಿದಿರಿ, ಎಷ್ಟೋ ಮಕ್ಕಳನ್ನು ನೋಡಿದಿರಿ, ಎಷ್ಟೋ ಅಪ್ ಆ್ಯಂಡ್ ಡೌನ್ಸು, ಕಷ್ಟ, ಏನೆಲ್ಲ ನೋಡಿದಿರಿ. ಆ 30 ವರ್ಷದಲ್ಲಿ ಬರುವಂಥ ಎಕ್ಸ್ಪೀರಿಯನ್ಸು ಎಷ್ಟೋ ಕಲಿತ ಹೊಸ ಟೀಚರಿಗೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಸಿಗುವಂಥ ಸಮಯದಲ್ಲಿ ಒಂದು ಸೇವೆಯನ್ನು ಮಾಡಿ, ಎಲ್ಲಾದರೂ ನಿಮ್ಮ ಪಕ್ಕದಲ್ಲಿರುವಂಥ ಒಂದು ಶಾಲೆಗೆ ಒಂದು ಕ್ಲಾಸನ್ನು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮನೆಯಲ್ಲಿ ದಿವಸ ಕೂತ್ಕೊಂಡು ಎಷ್ಟು ಪೇಪರ್ ಓದೋದು, ಏನಾದರೂ ಕೆಲಸಕ್ಕೆ ಅಕೊಮಡೇಟ್ ಆದರೆ ಸ್ಪೀಡ್ ಕರೆಕ್ಟ್ ಇರ್ತದೆ. ಇಲ್ಲಾಂದರೆ ಯಾವತ್ತು ನೋಡುವಾಗ ದಾನೆ ಮಾಸ್ಟರ್ ಈ ರೀತಿ ಇಂಚಾತನೆ ಅಂತ ಕೇಳ್ತಾರೆ. ಆಗ ಇವನು ಹೀಗೆ ಇದ್ದವನು ಪುನಃ ಹೀಗೆ ಆಗ್ತಾನೆ, ನಾನು ಹೀಗೆ ಆಗಿದ್ದೇನೆ ಅಂತ. ಸಮಾಜದಲ್ಲಿ ನಾವು ಸುತ್ತು ತಿರುಗಿಕೊಂಡು ಇದ್ದರೆ ಸಮಾಜವು ಕೂಡ ಗೌರವ ಕೊಡ್ತದೆ, ನಮ್ಮದು ಕೂಡ ಒಂದು ವಿದ್ಯಾರ್ಜನೆ ಮಕ್ಕಳಿಗೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಆ ಮನಸ್ಥಿತಿ ನಿಮ್ಮ ಹತ್ರನೂ ಇರಲಿ ಅನ್ನೋ ಮಾತನ್ನು ಹೇಳಿ, ಸರ್ಕಾರ ಕೂಡ ಎಜುಕೇಷನ್ಗೆ ಅತ್ಯಂತ 3,600 ಕೋಟಿ ರೂಪಾಯಿಗಳನ್ನು ಬಜೆಟಲ್ಲಿ ಈ ಸಲ ಇಟ್ಟಿದ್ದೀವಿ. ಪುತ್ತೂರಿಗೆ 5 KPS ಶಾಲೆಗಳನ್ನು ಕೇಳಿದ್ದೀನಿ, 4 ಈಗಲೇ ಸ್ಯಾಂಕ್ಷನ್ ಆಗಿದೆ, ಇನ್ನೊಂದು ಕೂಡ ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಕನಸು ಇರುವಂಥದ್ದು ಇಷ್ಟೇ, ಮಕ್ಕಳಿಗೆ ಒಳ್ಳೆಯ ಕಂಪ್ಲೀಟ್ ಮ್ಯಾನ್ ಅಂತ ಹೇಳಿದ್ರೆ ಏನು, ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ಉದ್ಯೋಗ ಸಿಗಬೇಕು, ಆರೋಗ್ಯಕ್ಕೆ ಬೇಕಾಗುವಂಥ ಒಳ್ಳೆಯ ಆಸ್ಪತ್ರೆಗಳು ನಮಗೆ ಬೇಕು. ಇದು ನನ್ನ ಟಾರ್ಗೆಟು, ನಮ್ಮ ಟಾರ್ಗೆಟ್ ಕೂಡ. ಅದಕ್ಕಾಗಿ KPS ಮಾದರಿಯ ಅಲ್ಲಲ್ಲಿ 20 ಮಕ್ಕಳು ಒಂದು ಶಾಲೆ, 30 ಮಕ್ಕಳು ಒಂದು ಶಾಲೆ, ಒಂದೇ ಟೀಚರ್ ಪಾಠ ಮಾಡುವಂಥದ್ದು ಏನೂ ಇಲ್ಲ. ಅದನ್ನೆಲ್ಲ ತೆಗೆದು ಗ್ರಾಮಕ್ಕೆ ಒಂದು KPS ಶಾಲೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಬಸ್ಸಿನ ವ್ಯವಸ್ಥೆಯಿಂದ ಹಿಡಿದು ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸ ಕೂಡ ಮಾಡುತ್ತದೆ. ಉದ್ಯೋಗ ಕೂಡ ಈ ಪುತ್ತೂರಿನಲ್ಲಿ ಸೃಷ್ಟಿಯಾಗುವಂಥ ಕೆಲಸಗಳು ಆಗಬೇಕು. ನಮ್ಮ ಮಕ್ಕಳು ಬೇರೆ ಬೇರೆ ಕಡೆಗೆ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಬೇರೆ ಭಾಗಕ್ಕೆ ಹೋಗಿ, ತಂದೆ ಇಲ್ಲಿ ಅವರು ಇಲ್ಲಿ, ಅಟ್ಲೀಸ್ಟ್ ಇಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿದರೆ ಅವರು ಕಂಪ್ಲೀಟ್ ಮ್ಯಾನ್ ಆಗ್ತದೆ. ವಿದ್ಯಾಭ್ಯಾಸ ಸಿಕ್ಕಿದರೆ ಉದ್ಯೋಗ ಸಿಗ್ತದೆ, ಉದ್ಯೋಗ ಸಿಕ್ಕಿದರೆ ಮತ್ತು ನಮಗೇನು 60 ವರ್ಷ ಆಗುವಾಗ ಒಳ್ಳೆ ಆರೋಗ್ಯಕ್ಕೆ ಒಂದು ಆಸ್ಪತ್ರೆಗಳು ಕೂಡ ಬೇಕು ಅಂತ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ತರುವಂಥ ಕೆಲಸಗಳು ಆಗಿದೆ. ಅದನ್ನೆಲ್ಲ ಪುತ್ತೂರಿನ ಅಭಿವೃದ್ಧಿಗೆ ನಿಮ್ಮ ಮಾರ್ಗದರ್ಶನಗಳು ಕೂಡ ಇರಲಿ ಅನ್ನೋ ಶುಭ ಮಾತುಗಳನ್ನು ಹೇಳಿ, ಇನ್ನಷ್ಟು ಮಕ್ಕಳನ್ನು ನಾವು ಬೆಳೆಸುವಂಥ, ಅಂದರೆ ಎಲ್ಲರೂ
ಟೀಚರ್ಗಳು ಇಡೀ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರುವಂಥವ್ರು ಅವರು. ಯಾಕಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಾವು ಮಾಡಬೇಕಿದ್ರೆ ಒಂದು ಎಜುಕೇಷನ್, ಇನ್ನೊಂದು ಆರೋಗ್ಯ, ಇದು ಎರಡು ಸಿಕ್ಕಿದರೆ ಆ ಮಕ್ಕಳು ಬೇರೆ ಯಾವತ್ತೂ ಕೂಡ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗುವಂಥ ಕೆಲಸಗಳನ್ನು ಮಾಡಿದ್ರು. ನೀವು ನೋಡಿ, ಸ್ಪೋರ್ಟ್ಸಲ್ಲಿರುವವರು ಇಲ್ಲ ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡೋನು ಯಾವತ್ತೂ ಕೂಡ ಸಿಗರೇಟ್ ಎಳೆಯುವುದ, ಡ್ರಗ್ಸ, ಇನ್ನೊಂದಕ್ಕೆ ಹೋಗೋದಿಲ್ಲ. ಅವನ ಕೆಲಸದಲ್ಲೇ ಇರ್ತಾನೆ. ಅವರನ್ನು ತೊಡಗಿಸುವುದು ಹೇಗೆ ಅಂತ ಇರೋದು ಕ್ವಶನ್ ಮಾರ್ಕ್ ಅಲ್ಲಿರೋದು. ಅವನು ಹೇಗೆ ಸ್ಪೋರ್ಟ್ಸ್ ಮ್ಯಾನ್ ಆದ, ಅವನಿಗೆ ಹೇಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಬಂತು? ನಾವು ತೊಡಗಿಸ್ಕೊಳ್ಬೇಕು ಅವರನ್ನು. ಅವ್ರಿಗೆ ಏನು ಗೊತ್ತಿರುತ್ತೆ? ದೇ ಆರ್ ಬ್ಲೈಂಡ್. ನಾವು ಒಬ್ಬರನ್ನು ಒಂದು 6 ತಿಂಗಳು, ಈಗ ಮಾಸ್ಟರ್ಗಳು ಹೇಳ್ತಾ ಇದ್ರು, ನಾವು ನೇಷನಲ್ ಲೆವೆಲ್ಗೆ ಇಲ್ಲಿಂದ ಹೋಗಿದ್ದೇವೆ ಅಂತ. ಅದಕ್ಕೆ 2-3 ಮಕ್ಕಳು ನೇಷನಲ್ ಲೆವೆಲಿಗೆ ಹೋಗಿ, ನಾನು ಹೇಳಿದೆ ಒಳ್ಳೆ ಮುಂಡೂರಲ್ಲಿ 15-15.5 ಎಕರೆ ಜಾಗ ಹಾಕಿ 10 ಕೋಟಿ ರೂಪಾಯಿ ಟೆಂಡರು ಆಗಿದೆ. ನಾಡಿದ್ರಲ್ಲಿ ಶಿಲಾನ್ಯಾಸ ಮಾಡಿ ಕೆಲಸ ಆಗ್ತದೆ. ಇನ್ನು ಒಳ್ಳೆ ಗ್ರೌಂಡ್ ಕೊಡ್ತೇವೆ. ಈಗ 4 ಜನ ಅಲ್ಲ, ಇನ್ನೊಂದು 50 ಜನವನ್ನು ನೀವು ನೇಷನಲ್ ಲೆವೆಲಿಗೆ ಕಳಿಸಿ ಅಂತ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಅವರನ್ನು ತೊಡಗಿಸಿದರೆ ಆಟೋಮೆಟಿಕ್ ಅವರು ತೊಡಗಿಸ್ಕೊಳ್ತಾರೆ. ನಮಗೆ ಕೆಲಸ ಇರುವಂಥದ್ದು 6 ತಿಂಗಳು ಮಾತ್ರ. ಒಮ್ಮೆ ಮಕ್ಕಳು ಆ ಕಲಿಯುವ ಟ್ರ್ಯಾಕಿಗೆ ಬಂದರೆ ಮತ್ತು ಅವರು ಕಲಿಕೆಯಲ್ಲೇ ಮುಂದೆ ಹೋಗ್ತಾ ಇರ್ತಾರೆ. ಯಾವತ್ತೂ ಅವನ ಡೈರೆಕ್ಷನು ಬೇರೆ 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 ಕಡೆ ತಿರುಗ್ತದೆ, ಅಲ್ಲಿ ಅವನಿಗೆ ಸ್ವಲ್ಪ ಜಾಸ್ತಿ ಇದು ಅಂತ ಸೇರಿದ್ರೆ ಅವನು ಆ ಡೈರೆಕ್ಷನ್ ಆ ಕಡೆಗೆ ಹೋಗ್ತದೆ. 6 ತಿಂಗಳು ಒಬ್ಬನಿಗೆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ ಅಂತೆ ಅಲ್ಲ ಆಟೋಮೆಟಿಕ್ ಅವನು ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗ್ತಾನೆ. ಅವನ ಮೆಂಟಲ್ ಫಿಟ್ನೆಸ್ ಬರ್ತದೆ, ಬಾಡಿ ಫಿಟ್ನೆಸ್ ಬರ್ತದೆ, ಎಜುಕೇಷನ್ನು ಕೂಡ ಅವಕಾಶಗಳು ಸಿಗ್ತದೆ ಅವನಿಗೆ. ಅದನ್ನು ಮಾಡುವಂಥ ಕೆಲಸ ಯಾರ ಹತ್ರ ಇದೆ? ಟೀಚರ್ಸ್ ಹತ್ರ ಇದೆ. ಈಗ ನಾನು ರಿಟೈರ್ಮೆಂಟ್ ಆಗದ ಟೀಚರ್ಗಳು ನೋಡಿದರೆ ಒಳ್ಳೊಳ್ಳೆ ಕೈಗಳು ರಿಟೈರ್ಮೆಂಟ್ ಆಗ್ತಾ ಹೋಗ್ತದೆ. ಇಂಥ ಕೈಗಳು ನಮಗೆ ಸಿಗ್ತದಾ ಅಂತ. ಈಗ 15,000 ಟೀಚರ್ಗಳನ್ನು ಸರ್ಕಾರ ನೇಮಕ ಮಾಡಲಿಕ್ಕೆ ರೆಡಿಯಾಗಿ ಕಾಲ್ಫರ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅಂದರೆ ಬರುವ ಕೈಗಳು ಈ ಕೈಗಳಷ್ಟು ಚಂದ ಇರ್ರಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಗ ಕಮರ್ಷಿಯಲ್, ಎವ್ರಿಥಿಂಗ್ ಈಸ್ ಕಮರ್ಷಿಯಲ್. ಅವರಿಗೆ ನಾವು ಗೈಡೆನ್ಸ್ ಮಾಡುವಂಥ ಕೆಲಸ, ಅವರನ್ನು ಕೂಡ ಮೆಂಟಲಿ ಸೆಟ್ ಮಾಡುವಂಥ, ನಾನು ಮಾಸ್ಟರ್ ಕೆಲಸ ಸಿಕ್ಕಿದೆ, ನಾನು ಆ ಊರಿಂದ ಬಂದಿದ್ದೀನಿ, ನನಗೆ ಹೇಗಾದರೂ ಅದು ಮುಗಿಸಬೇಕು ಅಂತ ಹೇಳಿದರೆ ಅವು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಿರುವಂಥ ಟೀಚರ್ಗಳು ನಾವು ಕೆಲವು ಶಾಲೆಯಲ್ಲಿ ನೋಡ್ತೇವೆ, ಅವರು ಮನೆಯಿಂದ ಜಾಸ್ತಿ ಆ ಶಾಲೆಯನ್ನು ಪ್ರೀತಿ ಮಾಡ್ತಾರೆ. ಒಳ್ಳೆ ಇದ್ದಾರೆ, ಅವರೆಲ್ಲ ಡಿಸೇಬಲ್ಡ್ ಮಕ್ಕಳು ಇರೋದು. ಅಲ್ಲಿ ಹೋದಾಗ ಕಣ್ಣಲ್ಲಿ ನೀರು ಬರ್ತದೆ. ಅಂಥ ಮಕ್ಕಳಿಗೆಲ್ಲ ಕ್ಲಾಸ್ ಕೊಡೋದು ನೋಡಿದರೆ ಅದ್ರ ಬರೀ ಟೀಚರ್ ಕೆಲಸ ಅಲ್ಲ, ಅದು ದೇವರ ಕೆಲಸ ಅಂತಲೇ ನಾವು ಹೇಳಬೇಕು. ಅಂಥ ಮಕ್ಕಳು ಅವರಲ್ಲಿ ಇದ್ದಾರೆ. ನಮಗೆ ಬಂದ ದುಡ್ಡನ್ನೆಲ್ಲ ಆ ಶಾಲೆಗೆ ಇಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂಥ ಒಳ್ಳೆಯ ಕೆಲಸ ಮಾಡುವಂಥ ಟೀಚರ್ಗಳೆಲ್ಲ ಇದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ನಮ್ಮ ಉದ್ಯೋಗದ ಜೊತೆಗೆ ಸಮಾಜಕ್ಕೂ ಕೂಡ ಕೊಡುಗೆ ಕೊಡುವಂಥ ಕೆಲಸವನ್ನು ಮಾಡುವಂತ ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪುತ್ತೂರು ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ಪ್ರೋತ್ಸಾಹಕ ಮಾತುಗಳನ್ನು ಆಡುತ್ತಾ, ಅದೇ ರೀತಿಯಾಗಿ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಪ್ರೀತಿಯ ಮಾತುಗಳನ್ನು ಹಂಚಿಕೊಂಡಂಥ ಮಾನ್ಯ ಶಾಸಕರ ವಂದನೆಗಳು. ಮುಂದೆ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಶ್ರೀಯುತ ಹೇಮಲಾ ಶೆಟ್ಟಿ ಕಾವು ಇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಪುತ್ತೂರು ತಾಲೂಕು ಪ್ರೌಢ ಶಾಲೆಗಳ ಮುಖ್ಯೋಪಾಧ್ಯಾಯರ ಸಂಘ, ಈ ಸಂಘದ ವಾರ್ಷಿಕ ಈ ಸಭೆಯಲ್ಲಿ ಈಗಾಗಲೇ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಭಾಳ ಚೆನ್ನಾಗಿ ಮಾತನಾಡಿದಂಥ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ, ಮುಖ್ಯೋಪಾಧ್ಯಾಯರುಗಳೇ, ಬಂಧುಗಳೇ, ಹೆಚ್ಚು ಮಾತಾಡೋದಿಲ್ಲ. ಭಾಳ ಪ್ರಮುಖವಾದ ಒಂದು ಸಭೆ ಮತ್ತು ವಾರ್ಷಿಕವಾಗಿ ನಡೀಬೇಕಾದಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಗೊಂಡವರಿಗೆ ಸನ್ಮಾನ ಮತ್ತು ಉತ್ತಮ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಗೌರವ, ಜೊತೆಯಾಗಿ ವಾರ್ಷಿಕವಾಗಿ ಮುಖ್ಯೋಪಾಧ್ಯಾಯರ ಸಂಘ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದೆ. ವಿಶೇಷವಾಗಿ ನಾನು ಇದಕ್ಕೆ ಒತ್ತು ಕೊಟ್ಟು ಮಾತಾಡುವುದಿದ್ದರೆ, ನಾನು ರಾಮಕೃಷ್ಣ ಶ್ರೀ ಪ್ರೌಢಶಾಲೆಯ ಸಂಚಾಲಕನಾಗಿ ಈ ಸಂಸ್ಥೆಯಲ್ಲಿ ಇದರ ಕಚೇರಿಯನ್ನು ಹೊಂದಿಕೊಂಡು ಇದಕ್ಕೆ ಪೂರ್ಣ ರೀತಿಯ ಪ್ರತಿ ವರ್ಷ ಸಹಕಾರ ನೀಡುವನಾಗಿದ್ದುಕೊಂಡು ಒಂದು ರೀತಿಯ ಎಲ್ಲ ರೀತಿಯ, ಯಾಕೆಂದೇಳಿದರೆ ಭಾಳ ಪ್ರಮುಖವಾದ ಕೆಲಸ ಪ್ರೌಢಶಾಲಾ ವ್ಯವಸ್ಥೆಯಲ್ಲಿ ಶಿಕ್ಷಕರುಗಳು ಮತ್ತು ಮುಖ್ಯೋಪಾಧ್ಯಾಯರುಗಳ ಜವಾಬ್ದಾರಿ. ಶಾಸಕರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. 100% ಫಲಿತಾಂಶವನ್ನು ತರಬೇಕು ಅಂತೇಳುವ ಹಠ ಛಲ ನಮ್ಮಲ್ಲಿ ಇರಬೇಕು. ನಾವು 100%ವನ್ನೇ ಮಾಡಬೇಕು, 1% ಸಹ ಕಡಿಮೆ ಆಗಬಾರ್ದು ಅಂತೇಳುವ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದರು. ನಮ್ಮ ಶಾಸಕರ ಬಗ್ಗೆ ಅದರ ಬಗ್ಗೆ ನಾನು ಉಲ್ಲೇಖ ಮಾಡುವಂಥದ್ದಿದ್ದರೆ, ಅವರ ಯಾವುದೇ ಕೆಲಸ ಕಾರ್ಯಗಳಲ್ಲೂ 100%ವನ್ನೇ ನಿರೀಕ್ಷೆ ಮಾಡ್ತಾರೆ. ಯಾವ ಜವಾಬ್ದಾರಿಯನ್ನು ತೆಗೆದುಕೊಂಡರೂ ಸಹ ಅಲ್ಲಿ ಫಲಿತಾಂಶ 100% ಇರಬೇಕು ಅಂತೇಳಿ.
ಹಾಗಾಗಿ ಒಂದು ಕಡೆ ನಮ್ಮ ಫಲಿತಾಂಶ 100% ಇರಬೇಕು ಅಂತ ಹೇಳುವಂಥ ವಿಚಾರದ ಬಗ್ಗೆ ಹೊತ್ತಿ ಹೇಳುವಾಗ ನಮಗೆ ಅನಿಸಿದೆ, ನಾನು ಸ್ವಲ್ಪ ಅದರ ಅನುಭವ ಇದ್ದುಕೊಂಡು ಪ್ರತಿ ವರ್ಷ 100% ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರು ಶಿಕ್ಷಕರ ಜೊತೆಯಾಗಿ ಇದ್ದುಕೊಂಡು ಸರ್ವ ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ಕೆಲವೊಂದು ಸಡೆ ನಾವು ಎಷ್ಟು ಪ್ರಯತ್ನ ನೀವೆಲ್ಲರೂ ಮಾಡಿದ್ದರೂ ಸಹ ಏನೋ ಒಂದು ಕಾರಣದಿಂದಾಗಿ ಅಲ್ಲಿ ತಪ್ಪಿ ಹೋಗ್ತದೆ. ನಮ್ಮ ಪ್ರಯತ್ನದಿಂದ ಅಲ್ಲ ಅಂತ ಹೇಳುವಂಥದ್ದು ನಾನು ಇಲ್ಲಿ ಶಾಸಕರ ಗಮನಕ್ಕೆ ಮುಖ್ಯವಾಗಿ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉದಾಹರಣೆಗೆ ನಾನು ನಮ್ಮ ಶಾಲೆಯದ್ದೇ ಈ ಬಾರಿಯದ್ದು ಕನ್ನಡ ಮಾಧ್ಯಮದಲ್ಲಿ 100% ಬಂದಿದೆ. ಅದೇ ಇಂಗ್ಲೀಷ್ ಮಾಧ್ಯಮ ಪ್ರತಿ ವರ್ಷ ನಮ್ಮದು 19 ವರ್ಷ ಇಂಗ್ಲೀಷ್ ಮೀಡಿಯಮಲ್ಲಿ 100% ರಿಸಲ್ಟ್. ಕನ್ನಡ ಮೀಡಿಯಮದಲ್ಲಿ ಅಷ್ಟು ಬರೋದು ಸ್ವಲ್ಪ ಕಷ್ಟ, ಎಲ್ರಿಗೂ ಗೊತ್ತಿದೆ. ಈ ಸಲ ಇಂಗ್ಲೀಷ್ ಮೀಡಿಯಮಲ್ಲಿ ಬಂತು, ಕನ್ನಡ ಮೀಡಿಯಮಲ್ಲಿ ಬಂತು. ಇಂಗ್ಲೀಷ್ ಮೀಡಿಯಮ್ಗೆ ಆಗುವಾಗ ಒಬ್ಬ ವಿದ್ಯಾರ್ಥಿ ಫೇಲ್ ಆದ. ನಮ್ಮ 100%ಕ್ಕೆ ಒಂದು ಸ್ವಲ್ಪ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ನಮಗೆ ಸಂಬಂಧಪಟ್ಟಲ್ಲ, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ ಹೇಳುವುದಿದ್ರೆ ವಿಶೇಷವಾಗಿ ನಾನು ಶಾಸಕರಿಗೆ ಒಂದು ಕೆಲವು ವಿಚಾರವನ್ನು ಹೇಳಬೇಕಾಗ್ತದೆ. ಪ್ರತಿ ಶಾಲೆಯಲ್ಲೂ ಸಹ ಆ ಒಂದು ಪ್ರಯತ್ನಗಳು ಅಷ್ಟು 100ಕ್ಕೆ 100 ಖಂಡಿತವಾಗಿರ್ತದೆ. ಎಲ್ಲರ ಛಲವು ಒಂದು ರೀತಿಯ ಪೈಪೋಟಿಯಲ್ಲಿ ಇರ್ತದೆ. ಎಲ್ಲ ರೀತಿಯ ಪ್ರಯತ್ನಗಳನ್ನು ಎಲ್ಲರೂ ಖಂಡಿತವಾಗಿ ಮಾಡ್ತಾರೆ. ಆದರೆ ಎಲ್ಲಿ ನಾವು ತಪ್ತೇವೆ ಅಂಥೇಳಿ, ನಾವು ಈ ಸಲ ನಮ್ಮ ಒಂದು ವಿದ್ಯಾರ್ಥಿ ಸುಮಾರು ಸಮಯ ಶಾಲೆಗೆ ಬರಲಿಲ್ಲ, ಒಳ್ಳೇದಿದ್ದ, ಅವನ ಸ್ವಲ್ಪ ಫಿಟ್ನೆಸ್ ಸ್ವಲ್ಪ ಗಟ್ಟಿಯಾಗಿ ನಮ್ಮ ಯೂನಿಫಾರ್ಮ್ ಆಗೋದಿಲ್ಲ ಅಂತ ಹೇಳುವ ಕಾರಣ ಕೊಟ್ಟ. ನಾವು ಅವನಿಗೆ ಹೊಸ ಯೂನಿಫಾರ್ಮನ್ನು ಹೊಲಿಸಿಕೊಟ್ಟೆ. ಹೊಸ ಯೂನಿಫಾರ್ಮನ್ನು ಕೊಟ್ಟು ನಮ್ಮ ಟೀಚರ್ಸ್ ಪಾಪ ಅವನು ಪಾಸಾಗಬೇಕು, ಏನಾದರೂ ಮಾಡಬೇಕು ಅಂಥೇಳಿ ಅವನನ್ನು ತರಿಸಿ ಅವನಿಗೆಲ್ಲ ಬೇಕಾದ ವ್ಯವಸ್ಥೆ ಮಾಡಿಸಿ ಕೊನೆಯ ತನಕ ನಮ್ಮ ಜಯಲಕ್ಷ್ಮಿ ಈಗಾಗಲೇ ಹೇಳಿದರು, ಮಂಗಳೂರಿಂದ ರಿಟೈರ್ಡ್ ಆಗಿದ್ದರೂ ಸಹ ಅವರು ಪಾಪ ನಮ್ಮ ಈ ರಿಸಲ್ಟಿನ ಬಗ್ಗೆ ಮತ್ತೆ ಬಂದು ಅವರ ಸಬ್ಜೆಕ್ಟನ್ನು ಭಾಳ ಚೆನ್ನಾಗಿ ಹೇಳಿಕೊಡುವ ಪ್ರಯತ್ನ ಎಲ್ಲ ಮಾಡಿದರೂ ಸಹ ಆ ಒಂದು ಹುಡುಗ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್, ಒಂದು ಮ್ಯಾಥ್ಸ್ ಮಾತ್ರ ಫೇಲ್. ಆ ಹುಡುಗ ಅವನನ್ನು ನಾವು ಒತ್ತಾಯದಲ್ಲಿ ತರಿಸಿ ಎಕ್ಸಾಮಿಗೆ ಬರೆಸಿದ್ದು, ಒತ್ತಾಯದಲ್ಲಿ. ಅವನಿಗೆ ಆಸೆನೇ ಇರಲಿಲ್ಲ, ಅವನ ಫ್ರೆಂಡಿನ ಮೂಲಕ ಒತ್ತಾಯ ಮಾಡಿಸಿ. ನಾನು ಯಾಕೆ ಒಂದು ಉದಾಹರಣೆ ಕೊಟ್ಟಂತ ಹೇಳಿದರೆ, ನಿಮ್ಮೆಲ್ಲರಲ್ಲಿಯೂ ಸಹ ಇಂಥ ಉದಾಹರಣೆಗಳು ಸುಮಾರು ಇದೆ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಯಾಕಂತೇಳಿದರೆ ಅದು ಸಹ ಕಾಮನ್. ಆದರೆ ಅವನು ಒಬ್ಬ ಎಲ್ಲ ಸಬ್ಜೆಕ್ಟ್ ಆಗಿ ಒಂದು ಸಬ್ಜೆಕ್ಟ್ ಫೇಲ್ ಆದ. ನಮ್ಮ ಟೀಚರ್ಸ್ ಒಪ್ಪಲಿಲ್ಲ, ಇಲ್ಲ ಅವನು ಪಾಸ್ ಆಗಲೇಬೇಕು, ಅವನ ಪೇಪರನ್ನು ತರಿಸಬೇಕು ಅಂತೇಳಿ. ನೋಡುವಾಗ ಅವನೇ ಉದಾಸೀನ ಮಾಡಿದ್ದಾನೆ. ಅಂದರೆ ಸತ್ಯವಾಗಿ ಅವನು ಕೆಲವು ಬೇಕಾದಾಗಿ ಹೇಳಿಕೊಟ್ಟದ್ದನ್ನು ಬರೆಯದ ಕಾರಣ ಅವನೊಬ್ಬ ಫೇಲ್ ಆದ. ಹೊಣೆ ಯಾರಾದರೂ? ನಮ್ಮ ಶಾಲೆಗೆ 100% ಇಂಗ್ಲೀಷಲ್ಲಿ ಬರಲಿಲ್ಲ ಅಂತ ಹೇಳುವಂಥದ್ದು. ಒಂದು ರೀತಿಯಲ್ಲಿ ನಮ್ಮ ಪ್ರಯತ್ನ, ನಮ್ಮ ಟೀಚರ್ಸ್ ಅಂದರೆ ಯಾವ ರೀತಿ ಗೊಂದಲ ಆಯಿತು ಅಂತ ಹೇಳಿದರೆ ಇಷ್ಟಾಗಿ ನಮಗೆ ಸಕ್ಸಸ್ ಆಗಲಿಲ್ಲ. ನಾನು ಹೇಳಿದ್ದು ನಮ್ಮ ಒಂದು ಉದಾಹರಣೆ ಮಾತ್ರ, ಅದು ಎಲ್ಲ ಶಾಲೆಯಲ್ಲಿ ನೀವೆಲ್ಲ ಮುಖ್ಯೋಪಾಧ್ಯಾಯರುಗಳು ಈ ರೀತಿಯ ಪ್ರಯತ್ನವನ್ನು ಪಟ್ಟಿದ್ದೀರಾ ಅಂತ ಹೇಳುವಂಥದ್ದು ಖಂಡಿತವಾಗಿ ಗೊತ್ತಿರುವಂಥ ಸತ್ಯ. ಅದರಲ್ಲಿ ಯಾರು ಇವರು ಕಡಿಮೆ ಅಂತಲ್ಲ, ಎಲ್ಲರೂ ಮಾಡ್ತಾರೆ ಆ ವಿಚಾರಕ್ಕೆ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಮತ್ತು ಪುತ್ತೂರಲ್ಲಂತೂ ಶಿಕ್ಷಣದ ಬಗ್ಗೆ ಎಲ್ಲ ಸಂಸ್ಥೆಗಳು ಬಹಳಷ್ಟು ಪ್ರಯತ್ನಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಶಾಸಕರು ಹೇಳಿದ್ದು ಆ ರೀತಿಯ ಇದೆ, ಅಂದರೆ ಯಾವುದರಲ್ಲೂ ನಾವು ಕಡಿಮೆ ಆಗಬಾರ್ದು ಅಂಥೇಳಿ. ಜೊತೆಯಾಗಿ ನಾವು ಇವತ್ತು ಈ ವಾರ್ಷಿಕ ಸಭೆಯಲ್ಲಿ ಒಂದು ಪ್ರಮುಖವಾದ ವಿಚಾರಗಳನ್ನು, ಯಾಕಂತ ಹೇಳಿದರೆ ನಮ್ಮ ಶಾಸಕರು ಹೇಗೆ ಅಂತೇಳೋದು ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಪ್ರತಿನಿತ್ಯ ನೋಡ್ತೀರಾ ಶಾಸಕರು ಹೇಗೆ ಅಂತೇಳಿ. ಶಾಸಕರು ಯಾವ ಕ್ಷೇತ್ರದಲ್ಲೂ ಯಾವ ವಿಚಾರದಲ್ಲೂ ಸಹ ಯಾವುದನ್ನು ಮಾಡಲಿಕ್ಕೂ ಸಮರ್ಥರು ಅಂತ ಹೇಳುವಂಥ ವಿಚಾರಗಳು, ಯಾವುದನ್ನು ಮಾಡಲಿಕ್ಕೂ. ಆಗಿರುವಾಗ ಇವತ್ತು ಪ್ರೌಢಶಾಲಾ ವಿಭಾಗದಲ್ಲೂ ಸಹ ಈ ಸಂಸ್ಥೆಗಳಲ್ಲಿ ಅನೇಕ ಸಮಸ್ಯೆಗಳಿದೆ. ಮುಖ್ಯೋಪಾಧ್ಯಾಯರುಗಳಿಗೆ ಅನೇಕ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇಷ್ಟು ವರ್ಷಗಳ ಕಾಲ ನಾವು ಹೇಳಿದ್ದೆಲ್ಲ ಕೇಳ್ತೇವೆ, ಮತ್ತು ಹೋಗ್ತಾರೆ, ಯಾರೂ ಮಾಡಲಿಲ್ಲ. ನಾನು ಹೇಳುವಂಥದ್ದು ನಮ್ಮ ಶಾಸಕರ ಮುಂದೆ ನಿಮ್ಮ ಅಂಥ ಗಂಭೀರವಾದ ಸಮಸ್ಯೆಗಳು, ಶಾಲೆಗೆ ಸಂಬಂಧಪಟ್ಟದ್ದು, ಶಿಕ್ಷಕರ ಸಂಬಂಧಪಟ್ಟದ್ದು, ಮಕ್ಕಳಿಗೆ ಸಂಬಂಧಪಟ್ಟದ್ದು, ಆಡಳಿತ ಮಂಡಳಿಗೆ ಸಂಬಂಧಪಟ್ಟದ್ದು ಅನೇಕ ವಿಚಾರಗಳಿರ್ತದೆ. ಅದನ್ನು ಒಂದು ರೀತಿಯ ಚರ್ಚೆ ಮಾಡಿಕೊಂಡು ಅದನ್ನು ಶಾಸಕರ ಗಮನಕ್ಕೆ ತಂದರೆ ಅದನ್ನು 100ಕ್ಕೆ 100 ಪರಿಹಾರ ಮಾಡ್ತಾರೆ ಅಂತ ಹೇಳುವಂಥದ್ದು ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಭರವಸೆ. ಯಾಕೆಂತ ಹೇಳಿದರೆ ನನಗೆ ಗೊತ್ತಿದೆ, ಅದನ್ನು ಯಾವ ವಿಚಾರವನ್ನು ಹೇಳಿದರೂ ಸಹ ಅದು ಆಗೋದಿಲ್ಲ, ಅದು ಯಾವ ರೀತಿ ಆಗ್ತದೆ ಅಂತ ಹೇಳುವಂಥ ಪರಿಹಾರ ಕೊಡುವಂಥವರು ನಾನು ಅವರನ್ನು ಹೊಗಳುತ್ತೇನೆ ಅಂತಲ್ಲ, ನೀವೆಲ್ಲ ಗಮನಿಸ್ತಾ ಇರ್ಬೋದು. ಪುತ್ತೂರಿನ ಮೆಡಿಕಲ್ ಕಾಲೇಜಿನ ಒಂದೇ ವಿಚಾರ ಸಾಕು, ಬೇರೆ ಯಾವುದನ್ನು ಹೇಳಬೇಕಾಗಿಲ್ಲ. ನಾವು ಅನೇಕ ವರ್ಷಗಳು ನೋಡಿದ್ದೇವೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಲಿಲ್ಲ, ಖಾಸಗಿ ಮೆಡಿಕಲ್ ಕಾಲೇಜು ಭಾಳಷ್ಟು ಬಂದಿದೆ, ನಮಗೆಲ್ಲ ಗೊತ್ತಿದೆ. ಎಲ್ಲರೂ ಹಣ ಮಾಡುವ ಉದ್ದೇಶದಿಂದ ಖಾಸಗಿ ಮೆಡಿಕಲ್ ಕಾಲೇಜುಗಳತ್ತೆ ಹೋಗಿದ್ದಾರೆ ಹೊರತು ನಮ್ಮ ಯಾವ ರಾಜಕಾರಣಿಗಳು, ಅದು ಯಾವ ಪಕ್ಷ ಯಾವುದು ಅಂತ ಬೇಡ, ಯಾವ ರಾಜಕಾರಣಿಗಳು ಸಹ
ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ತರುವ ಪ್ರಯತ್ನವನ್ನು ಮಾಡಲಿಲ್ಲ. ಆದರೆ ನಮ್ಮ ಶಾಸಕರು ಮಂಗಳೂರಿನ ಶಾಸಕರಾಗಿದ್ದಲ್ಲ, ಪುತ್ತೂರಿನ ಶಾಸಕರು. ಯಾಕಂತ ಹೇಳಿದ್ರೆ ಯಾವ ಮೆಡಿಕಲ್ ಕಾಲೇಜಿಗೆ ಎಲ್ಲಿಗೆ ಬಂದಿದ್ದರೂ ಸಹ ಅದು ಜಿಲ್ಲೆಯ ಕೇಂದ್ರ ಪ್ರದೇಶಕ್ಕೆ ಮಾತ್ರ ಬರ್ತದೆ ಹೊರತು ಒಂದು ತಾಲೂಕಿಗೆ ಬಂದ ಇತಿಹಾಸ ಇಲ್ಲ. ಅದು ಆಗೋದಿಲ್ಲ ಅಂತ ಹೇಳುವ ಒಂದೇ ಮಾತು. ಆದರೆ ಪುತ್ತೂರಿಗೆ ಅದು ಆಗ್ತದೆ, ಒಂದು ತಾಲೂಕಿಗೆ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿ ಅದನ್ನು ಅವರ ಅವಧಿಯಲ್ಲಿ ಪ್ರಾರಂಭದಿಂದ ಈ ತನಕ ಈಗಾಗಲೇ 180 ಕೋಟಿ ರೂಪಾಯಿಗಳ ಅನುದಾನಗಳ ಬಿಡುಗಡೆಯ ಜೊತೆಯಾಗಿ ಟೆಂಡರ್ ಕಾರ್ಯ ಆಗಿದೆ ಅಂತ ಹೇಳುವಾಗ ನೋಡಿ ಅವರ ಯಾವ ರೀತಿಯ ಕಮಿಟ್ಮೆಂಟ್ ಇದೆ ಅಂತ ಹೇಳುವಂಥದ್ದು. ಒಬ್ಬ ವ್ಯಕ್ತಿ ಯಾವ ಜವಾಬ್ದಾರಿಯಲ್ಲಿ ಇದ್ದರೂ ಸಹ, ಈಗ ನೀವೆಲ್ಲ ಮುಖ್ಯೋಪಾಧ್ಯಾಯರಿದ್ದರೆ ನಿಮ್ಮಲ್ಲಿ ಆ ಕಮಿಟ್ಮೆಂಟ್ ಜವಾಬ್ದಾರಿ ಇದ್ದರೆ ನಿಮಗೆ ಒಳ್ಳೆ ರೀತಿಯ ಸಾಧನೆಗಳನ್ನು 100% ಇರ್ಬೋದು, ಯಾವುದನ್ನೋ ಮಾಡ್ಬೋದು. ಆ ರೀತಿಯಲ್ಲಿ ಪುತ್ತೂರಿನ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಯಾವ ಕ್ಷೇತ್ರ ಯಾವ ವಿಚಾರವನ್ನು ತೆಕ್ಕೊಳ್ಳಿ, ನಮಗೆ ಅವರಲ್ಲಿ ಖುಷಿ ಯಾಕೆ ಅಂತ ಹೇಳಿದರೆ ಮೆಡಿಕಲ್ ಕಾಲೇಜ್ ತಂದರು ಅಂತೇಳಿ ಒಂದೇ ವಿಚಾರಕ್ಕಲ್ಲ. ಒಬ್ಬ ಕಡು ಬಡವ ಬರ್ತಾನೆ, ಒಂದು ಮನೆ ಸೈಟ್ ಇಲ್ಲ ಅಂತ ಹೇಳಿದರೆ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಬಡವರಿಗಾಗಿ ಜಾಗೆಯನ್ನು ಮೀಸಲಿರಿಸಿ ಅವರಿಗೆ ಕೊಡುವಂಥ ಕೆಲಸ. ಈ ಮೊದಲು ತುಂಬ ಜನ ಶಾಸಕರು ಬಂದಿದ್ದಾರೆ, ತುಂಬ ಜನ ಬಂದು ಇಲ್ಲಿ ಶಾಸಕತ್ವದ ಅವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಪ್ರತಿಯೊಂದು, ಈಗ ಕ್ರೀಡಾಂಗಣದ ವಿಚಾರವನ್ನು ಹೇಳಿದೆ, ನಾನು ಅವರನ್ನು ಹೊಗಳಿಕೋಸ್ಕರ ಈ ಮಾತು ಹೇಳುವುದು ಅಂತ ಅಲ್ಲ, ಒಂದು ಸಂದರ್ಭ ಸಿಗುವಾಗ ಅದನ್ನು ಹೇಳಬೇಕಾಗ್ತದೆ. ಹಾಗಾಗಿ ಒಂದು ಒಳ್ಳೆಯ ಶಾಸಕರನ್ನು ನಾವು ಪಡ್ಕೊಂಡಿದ್ದೇವೆ. ನಾವೆಲ್ಲ ಬುದ್ಧಿಜೀವಿಗಳಾಗಿ ನಮಗೆ ಇಂಥ ಒಂದು ವ್ಯಕ್ತಿಯನ್ನು ಮತ್ತೆ ಬೆಳೆಸುವ ನಿಟ್ಟಿನಲ್ಲಿ ಅದರಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ಇಟ್ಟುಕೊಂಡು ಇವತ್ತು ಪ್ರಮುಖವಾಗಿ ಈ ಸಭೆಯಲ್ಲಿ ನಾನು ಉಲ್ಲೇಖ ಮಾಡುವಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿ, ಈಗಾಗಲೇ ಹೇಳಿದರು KPS 5 ಶಾಲೆಗಳು ಪುತ್ತೂರಿಗೆ ಬರ್ತಾ ಇದೆ ಅಂತೇಳಿ. ನಾನು ಹೇಳುವಂಥ ಈ ಹಿಂದಿನವರಿಗೆ ಇದೆಲ್ಲ ಕಲ್ಪನೆಗಳು ಇರಲಿಲ್ವ ಅಂಥೇಳಿ. ಯಾವ ಶಾಲೆಯ ಯಾವ ವಿಚಾರ ಬಂದಾಗಲೂ ಭಾಳ ಗಂಭೀರವಾಗಿ ಪರಿಗಣಿಸುವಂಥ ಒಂದು ವ್ಯಕ್ತಿತ್ವ ನಮ್ಮ ಶಾಸಕರದ್ದು. ಹಾಗಾಗಿ ನಾನು ಹೇಳುವಂಥ ಈ ವಾರ್ಷಿಕ ಸಭೆಯಲ್ಲಿ ಮುಂದಿನ ಸಭೆಗಾಗುವಾಗ ಪ್ರೌಢಶಾಲೆಗೆ ಸಂಬಂಧಪಟ್ಟಂಥ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರ ಮೂಲಕ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳುವ ವಿನಂತಿಯನ್ನು ಈ ಸಭೆಯ ಮೂಲಕ ನಾನು ಉಲ್ಲೇಖ ಮಾಡಲಿಕ್ಕೆ ಭಾಳ ಮುಖ್ಯವಾಗಿ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಸಂಘ, ಮುಖ್ಯ ಉಪಾಧ್ಯಾಯರುಗಳ ಸಂಘ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅನೇಕ ವಿಚಾರಗಳಲ್ಲಿ ಕೈಗೆತ್ತಿಕೊಂಡು ವರ್ಷದಿಂದ ವರ್ಷಕ್ಕೆ ಇದು ಬಲಿಷ್ಠ ಆಗಬೇಕು ಮತ್ತು ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು. ಎಲ್ಲ ಮುಖ್ಯೋಪಾಧ್ಯಾಯರುಗಳು ಬಂದು ಕೇವಲ ವರ್ಷದಲ್ಲಿ ಒಬ್ಬ ನಿವೃತ್ತಿ ಆಗುವಂಥವರನ್ನು ಅಥವಾ ಒಳ್ಳೆ ಮಾರ್ಕ್ ಪಡೆದವರನ್ನು ಸನ್ಮಾನ ಮಾಡಿದರೆ ಸಾಕಾಗೋದಿಲ್ಲ. ನಮಗೆ ಆ ಸಂಘ ಏನು ಪ್ರಯೋಜನ ಆಗ್ತದೆ ಅಂತ ಹೇಳುವಂಥ ಚರ್ಚೆಗಳು ನಮ್ಮಲ್ಲಿ ಆಗಬೇಕು. ಆ ನೀತಿ ಆಗಲಿ ಅಂತ ಹೇಳುವಂಥ ಮಾತಿನೊಂದಿಗೆ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಂದು ಮಾತಿದೆ, ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದು ಅಂತ. ಈ ಒಂದು ವಿಚಾರವನ್ನು ಅತ್ಯಂತ ಹೆಚ್ಚು ಅರ್ಥ ಮಾಡಿಕೊಂಡಂಥ ಸಂಚಾಲಕರು ಶ್ರೀಯುತ ಕಾವು ಹೇಮರಾಜ್ ಶೆಟ್ಟಿ ಅವರಿಗೆ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಶಿಕ್ಷಣ ಕ್ಷೇತ್ರ ಮೇಲೆ ಇಲ್ಲುವಂಥ ಹಾರೈಕೆಗಳೊಂದಿಗೆ ಮತ್ತೊಮ್ಮೆ ಶಾಸಕರನ್ನು ಎಲ್ಲರ ಪರವಾಗಿ ಬಿಡ್ಕೊಳ್ತಾ ಇದ್ದೆ. ಅದೇ ರೀತಿಯಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಈಗಾಗಲೇ ಒಂದು ಮೀಟಿಂಗ್ ನಿಮಿತ್ತ ಮಂಗಳೂರಿಗೆ ತೆರಳಿದ್ದಾರೆ. ಈ ಸಂಘದ ಅಧ್ಯಕ್ಷರು ಶ್ರೀಯುತ ಶಾಂತರಾಮ್ ಹೋಡ್ಲ ಅವರು ಈ ಕಾರ್ಯಕ್ರಮದ ಕುರಿತು 2 ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ಆಗ್ತಕ್ಕಂಥ ಶ್ರೀಯುತ ವಸಂತ್ ಸರ್ ಅವರೇ, SSLC ನೋಡೆಲ್ ಅಧಿಕಾರಿ ಆಗ್ತಕ್ಕಂಥ ಶ್ರೀಯುತ ಹರಿಪ್ರಸಾದ್ ಸರ್ ಅವರೇ, ಜಯಲಕ್ಷ್ಮಿ ಮೇಡಮ್ ರವರೇ, ಎಲ್ಲ ಮುಖ್ಯ ಗುರುಗಳೇ, ಬಹುಶಃ ಇವತ್ತು ಖಂಡಿತ ಸಮಯ ಮೀರಿದೆ, ಮಾತನಾಡುವ ಹೊತ್ತು ಅಲ್ಲ. ಈ ವರ್ಷ ಅತ್ಯಂತ ಹೆಚ್ಚು ಫಲಿತಾಂಶ ಬಂದಿದೆ. ಆದರೆ ಪುತ್ತೂರು ತಾಲೂಕು ಕೊನೆಯಲ್ಲಿ 2ನೇ ಸ್ಥಾನದಲ್ಲಿದೆ ಅಂತೇಳಿ ಬಹುಶಃ ನಾವು ನಿರೀಕ್ಷೆ ಮಾಡಬಹುದು. ಪ್ರತಿ ವರ್ಷವೂ ಕೂಡ ಪುತ್ತೂರು ತಾಲೂಕು ಮೊದಲ 2 ಸ್ಥಾನದಲ್ಲಿ ಬರ್ತಾ ಇತ್ತು. ಈ ವರ್ಷವೂ ಕೂಡ ಫಲಿತಾಂಶದಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಅದಕ್ಕೊಂದು ಮಾತಿದೆ, ಕಾರ್ಯತತ್ಪರನಿಗೆ ಸಿಂಹದ ಹೃದಯವುಳ್ಳವನಿಗೆ ಖಂಡಿತವಾಗಿಯೂ ಜಯಲಕ್ಷ್ಮಿ ಒಲಿಯುತ್ತಾಳೆ ಅಂತ. ಖಂಡಿತವಾಗಿಯೂ ಕೂಡ ನಮ್ಮ ತಾಲೂಕು ಫಲಿತಾಂಶವನ್ನು ಹೆಚ್ಚು ಬರಲಿಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಅಥವಾ ಉಪನಿರ್ದೇಶಕರು ಇರ್ಬೋದು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಕಳೆದ ಸಲ ನಮ್ಮ ವರ್ಗಾವಣೆ ಆಗತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉಪನಿರ್ದೇಶಕರು ಎಲ್ಲ ಸಂಘದ ಪದಾಧಿಕಾರಿಗಳ ಕುರಿತು ಒಂದು ಸಭೆಯನ್ನು ಮಾಡಿದರು. ಆವತ್ತು 13 ಅಂಕಗಳನ್ನು ಹೇಗೆ ಪಡೆಯುವುದು ಎಂಬ ನೆಲೆಯಲ್ಲಿ ಗೆಲುವಿನ ಹೆಜ್ಜೆ ಎಂಬ ಒಂದು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದರು. ಖಂಡಿತವಾಗಿಯೂ ಕೂಡ ಆ ಗೆಲುವಿನ ಹೆಜ್ಜೆ ಬಹಳಷ್ಟು ಪರಿಣಾಮಕಾರಿ ಬಿದ್ದಿದೆ. ಬಹುಶಃ ಉಪನಿರ್ದೇಶಕರ ಆ ಕೆಲಸ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತ ಬಂಧುಗಳೇ,
ನಾವು ಯಾವಾಗ ಹೇಳೋದು, ಎಲ್ಲಿ ಒತ್ತಡ ಕಡಿಮೆ ಇದೆಯೋ ಅಲ್ಲಿ ಫಲಿತಾಂಶ ಜಾಸ್ತಿ ಬರುತ್ತೆ ಅಂತೇಳಿ. ಕಳೆದ 4 ವರ್ಷಗಳಿಂದ ನಮಗೆ ಒತ್ತಡ ಇಲ್ಲ, ಅಧಿಕಾರಿಗಳಿಂದ ಒತ್ತಡ ಇಲ್ಲ, ಖಂಡಿತ ಇನ್ನೂ ಕೂಡ ಒತ್ತಡ ಇಲ್ಲ, ಒತ್ತಡ ಆಗಲಿಕ್ಕಿಲ್ಲ ಎಂಬ ನಿರೀಕ್ಷೆಯಿಂದ ನಾವು ಇನ್ನೂ ಕೂಡ ಹೆಚ್ಚಿನ ಫಲಿತಾಂಶವನ್ನು ತರುತ್ತೇವೆ ಎಂಬ ಉದ್ದೇಶದಿಂದ ಕಡಬ ತಾಲೂಕು ಹಾಗೂ ಪುತ್ತೂರು ತಾಲೂಕಿನ ಸಹಶಿಕ್ಷಕರ ಸಂಘದ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತನ್ನು ವಿರಮಿಸ್ತಾ ಇದ್ದೇನೆ. ವಂದನೆಗಳು. ವಂದನೆಗಳು ಶಾಂತರಾವ್ ಸರ್. ಹಾಗೆ ಎಲ್ಲರಲ್ಲಿ ಒಂದು ವಿನಂತಿ, ದಯಮಾಡಿ ಬೋಧಕು SLC ನೋಡಲ್ ಅಧಿಕಾರಿ ಶ್ರೀಯುತ ಹರಿಪ್ರಸಾದ್ ಸರ್ ಅವರು ಈ ಕಾರ್ಯ ಕುರಿತು 2 ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರೇ, ಪ್ರತಿ ಸಲ ಫಲಿತಾಂಶದಂತೆ ಈ ವರ್ಷ ಕೂಡ ಅತ್ಯಂತ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ತಾವೆಲ್ಲರೂ ಕೂಡ ತಮ್ಮ ಸಂಸ್ಥೆಯಲ್ಲಿ ತುಂಬ ಸಹಶಿಕ್ಷಕರೊಂದಿಗೆ ಮತ್ತು ವಿದ್ಯಾರ್ಥಿ ಪೋಷಕರೊಂದಿಗೆ ಒಳ್ಳೆಯ ಸ್ನೇಹ ವಾತಾವರಣವನ್ನು ನಿರ್ಮಿಸಿ ಒಳ್ಳೆಯ ಫಲಿತಾಂಶ ನಮ್ಮ ತಾಲೂಕಿಗೆ 98.05 ಬರಲಿಕ್ಕೆ ತಾವೆಲ್ಲರೂ ಕಾರಣಕರ್ತೀರ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು ಹೇಳಬೇಕಂದ್ರೆ ನಮ್ಮ ತಾಲೂಕಿನಲ್ಲಿ 88 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರುವಂಥದ್ದು. ಇದರಲ್ಲಿ 18 ವಿದ್ಯಾರ್ಥಿಗಳು ಮಾತ್ರ ಹುಡುಗರು 70 ಹುಡುಗರು ಇದ್ದಾರೆ. ಸೊ ಇದರಲ್ಲಿ ಕೂಡ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಈಗ ರಿವ್ಯಾಲ್ಯೂಯೇಷನ್ನಿಗೆ ಹಾಕಿದ್ದಾರೆ. ಬಹುಶಃ ರಿವ್ಯಾಲ್ಯೂಯೇಷನ್ನ ಫಲಿತಾಂಶ ಬಂದರೆ ನಮ್ಮ ಒಂದು ಇದರಿಂದ ಕಾಣುವಂಥದ್ದು ಒಂದು 75 ಮಕ್ಕಳು ಪಾಸಾದವರು ಅಂತ ನನಗೆ ಕಾಣ್ತಾ ಇದೆ. 75 ಮಕ್ಕಳು ರಿವ್ಯಾಲ್ಯೂಯೇಷನಲ್ಲಿ ಪಾಸಾದವರು ಅಂತ ಕಾಣ್ತಾ ಇದೆ. ಸೊ ಒಂದೊಂದು ಸಬ್ಜೆಕ್ಟ್ನಲ್ಲಿ ಸಣ್ಣ ರೇಂಜಿನಲ್ಲಿ ಫೇಲ್ ಆದ ಮಕ್ಕಳು ಇದ್ದಾರೆ. ಸೊ ಅದು ಎಲ್ಲಿಯಾದರೂ ಎಲ್ಲರ ಆಶೀರ್ವಾದದಿಂದ ಆದರೆ ಬಹುಶಃ ನಮ್ಮ ಫಲಿತಾಂಶ ಪುನಃ ಏನಾಗ್ಬೋದು 1.6 ಜಂಪ್ ಆಗಿ ನಮ್ಮದು 99.75ಗೆ ಏರ್ತದೆ. ಮಾತ್ರ ಅಲ್ಲ, ಇದು ಜಿಲ್ಲೆಗೆ ಪ್ರಥಮ ಸ್ಥಾನ ಪುನಃ ಬರುವಂಥ ಸಾಧ್ಯತೆ ಇದೆ. ಇದು ಖಂಡಿತ ಆಗ್ಬೋದು. ಮಹಾಲಿಂಗೇಶ್ವರ ದೇವರ ನಾವೆಲ್ಲ ನಂಬಿಕೊಂಡು ಬಂದಂಥ ದೇವರದಿಂದ ಖಂಡಿತ ಆಗ್ಬೋದು ಅಂತ ಹೇಳುವಂಥ ಇದಿದೆ. ಯಾಕೆಂದರೆ ಫಲಿತಾಂಶದಲ್ಲಿ ನಾವು ಸ್ಥಾನ ಪಲ್ಲಟಾಗಿದೆ ಅಲ್ಲದೆ, ಸ್ಥಾನ ಪಲ್ಲಟ ಅಂದರೆ ನಮ್ಮದು ಪ್ರಥಮ ಸ್ಥಾನ 2 ವರ್ಷದಿಂದ ಇತ್ತು. ಅದು ಏನಾಗಿದೆ ಅಂದರೆ ಕೊನೆಯ ಸ್ಥಾನಕ್ಕೆ ಹೋಗಲಿಲ್ಲ, ನಮ್ಮದು 6ನೇ ಸ್ಥಾನಕ್ಕೆ ಹೋದದ್ದು. ಸೊ ಹಾಗಾಗಿ ಇದು ಆಗ್ಬೋದು ಅಂತ ಬಹುಶಃ ಖಂಡಿತವಾಗಿ ಕಾಣ್ತದೆ. ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ರಿಸಲ್ಟ್ ಮತ್ತು ಇಲ್ಲಿ ಮಕ್ಕಳು ಭಾಗವಹಿಸಿದ ಮಕ್ಕಳು ಕೂಡ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದಾರೆ. 622 ಅಂಕ ಇಂದ್ರಪ್ರಸ್ಥ ಶಾಲೆಯ ಮಗುವಿಗೆ ಬಂದಿದೆ. ಬಹುಶಃ ರಿವ್ಯಾಲ್ಯೂಯೇಷನಲ್ಲಿ ಹೆಚ್ಚು ಬರ್ಬೋದು ಅಂತ ಕಾಣ್ತದೆ. ಅವರಿಗೂ ಕೂಡ ಆ ರೀತಿಯ ಆತ್ಮವಿಶ್ವಾಸ ಇದೆ. ಸೊ ಏನೇ ಇರಲಿ, ಅಂಕಗಳು ಒಂದು ಕಡೆ, ಇನ್ನೂ ನಾವು ವಿಶ್ಲೇಷಣೆ ಮಾಡುವಂಥ ಕಥೆಗಳು. ಸೊ ಇಲ್ಲಿಯವರೆಗೆ ಏನಂದರೆ ನಾವು ನಮ್ಮ ಟಾರ್ಗೆಟ್ ಪುತ್ತೂರಿನದ್ದು ಏನಂದರೆ 100ಕ್ಕೆ 100 ಅಂತೇಳಿ, 100ಕ್ಕೆ 100 ಅಂತ ಹೇಳಿದ ಕಾರಣ ಎಲ್ಲಿಯವರೆಗೆ ಮುಟ್ಟಿದೆ ಅಂತ ಹೇಳುವಂಥದ್ದು. ನಾವು ಲೋಕೇಶ್ SR ಬರುವಾಗ ಟಾರ್ಗೆಟ್ನ 100 ಅಂತ ಸ್ಟಾರ್ಟ್ ಮಾಡಿದ್ದು. ಲೋಕೇಶ್ SR ಗೊತ್ತಿರಬೇಕು. ಅದರ ಹಿಂದೆ ಇವರು ಶಶಿಧರ್ ಸರ್ ಇರುವಾಗ 95 ಇತ್ತು. ಸೊ 95 ಕಾಕತಾಳಿ ಅಂದರೆ ಏನು ಅಂದರೆ ನೋಡಿ, ಇಲ್ಲಿ BO ಆಗಿದ್ದುಕೊಂಡು ಅವರಿಗೆ 95+ ಆಗಲಿಲ್ಲ ಮಾಡಲಿಕ್ಕೆ. ಅವರು DD5 ಆಗುವಾಗ 98 ಮಾಡಿದ್ರು ಅವರು. ನೋಡಿ, ಅದು ಏನೋ ಒಂದು ಅವರ ಯೋಗ ಅಂತ ಹೇಳ್ಬೋದು. ಮತ್ತು ಅವರ ನಿಜವಾದ ಒಂದು ಏನು ಆತ್ಮವಿಶ್ವಾಸದ ಗುರಿ ಅವತ್ತಿಟ್ಕೊಂಡದ್ದು ಸಾಧನೆ ಆಯಿತು ಅಂತ ಹೇಳುವಂಥದ್ದು. ಅಂದರೆ ನಮ್ಮ ಪ್ರಾಮಾಣಿಕ ಬೆಲೆಗೆ ಯಾವತ್ತಿಗೂ ಗೌರವ ಇದೆ ಹೇಳೋದಕ್ಕೆ ನಾವು 100ಕ್ಕೆ 100 ಯಾಕೆ ಹೇಳುವಂಥದ್ದು ಹೇಳುವಾಗ ಸುರುವಿಗೆಲ್ಲ ಹಾಸ್ಯಾಸ್ಪದ ಆಗ್ತೈತೆ. ಯಾಕಪ್ಪ ಇದು 100ಕ್ಕೆ 100 ಸಾಧ್ಯ ಉಂಟಾ ಅಂತೇಳಿ. ಮತ್ತು ನಾವು ಕೆಲವೊಂದು ರಿಸಲ್ಟ್ ಕಡಿಮೆ ಆದದ್ದು ಯಾಕೆಂದರೆ ಈ ವರ್ಷ ಕೂಡ ಅಟೆಂಡೆನ್ಸ್ ಇಲ್ಲದ ಮಕ್ಕಳನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿದರೆ ಯಾಕೆ ಆ ಮಕ್ಕಳಿಗೆ ನಾವು ನೋ ಕೊಡುವಂಥದ್ದು ಆಪ್ಷನ್ ಇರ್ತದೆ. ಅಲ್ಲಿ ನೋ ಕೊಟ್ಟು ಬಿಡಬೇಕು, ಯಾಕೆ ಹೆದರಬೇಕು ಅಲ್ಲ. ಆದರೂ ಈ ವರ್ಷ ಕೊಟ್ಟಿದ್ದಾರೆ. ಅದು 88 ಫೈಲ್ ಆಗಲಿಕ್ಕೆ ಅದು ಸ್ವಲ್ಪ ಅದರಲ್ಲಿ ಚಿಲ್ಲರೆ ಇರ್ಬೋದು ಈಗ. ಸೊ ಅದು ಗ್ಯಾರಂಟಿ ಫೈಲ್ ಅಂತ ಲೆಕ್ಕ ಅದು. ಸೊ ಹಾಗಾಗಿ 100ಕ್ಕೆ 100 ಮಾಡುವಾಗ ನಾವು ಕಾನೂನಾತ್ಮಕವಾಗಿ ಏನೇನಿದೆ, ಚೌಕಟ್ಟಿನಲ್ಲಿ ಏನೇನಿದೆ ಅದನ್ನೆಲ್ಲವನ್ನು ನಾವು ಬಳಸಿಕೊಳ್ಬೇಕು. ಸೊ ಯಾಕೆ ದೀರ್ಘ ಗೈರಾಜರಾದ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಬೇಕಾದಂತಹ ಕ್ರಮ ವಹಿಸುವಂಥದ್ದು ಕೆಲಸಗಳನ್ನು ನಾವು ಮಾಡಬೇಕು. ಹಾಗೆ ಅಷ್ಟೇ, ಇಲ್ಲಿ ಏನು ಹೆದರುವಂಥದ್ದು ಏನಿಲ್ಲ. ನಾವು ಹೆದರೋದು ಜಾಸ್ತಿ ಅಂತ ಬಿಟ್ಟರೆ ಏನೋ ನಾಳೆ ಆದೀತು ಅಂತೇಳಿ ಏನಿಲ್ಲ. ಏನು ಕಾನೂನಾತ್ಮಕ ಚೌಕಟ್ಟುಗಳಿವೆ ಅದರಂತೆ ನಾವು ಕೆಲಸ ಮಾಡಬೇಕು, ಏನು ಹೆದರುವಂಥದ್ದಿಲ್ಲ. ಮತ್ತು CWSN ಮಕ್ಕಳು ಕೂಡ ಈ ಸಲದಲ್ಲಿ ಹೆಚ್ಚಿನವರೆಲ್ಲ ಪಾಸಾಗಿದ್ದಾರೆ. ಒಳ್ಳೆಯ ಫಲಿತಾಂಶ ಅಲ್ಲಿ ಕೂಡ ಬಂದಿದೆ. ಸೊ ಈ ಒಳ್ಳೆಯ ಮುಖ್ಯ ಶಿಕ್ಷಕರ ಒಂದು ಸಂಘ ಬಹುಶಃ ಪ್ರತಿ ಸಲ ನಡೆಸುವಂಥ ಕಾರ್ಯಕ್ರಮ. ಕಳೆದ ವರ್ಷ ಮಾತ್ರ ಶಾಲಾ ಅವಧಿಯಲ್ಲಿ ಮಾಡಬಾರ್ದು ಹೇಳುವಂಥ ಆದೇಶದಿಂದ ಈ ವರ್ಷ 2 ವರ್ಷದ ಕಾರ್ಯಕ್ರಮ ನಂದಿದೆ. ಬಹಳ
ಮುಖ್ಯ ಶಿಕ್ಷಕರ ಸಂಘದ ಕಾರ್ಯಕ್ರಮಗಳು ನೋಡ ಬಹುಶಃ ನಮಗೆಲ್ಲ ಖುಷಿ ಆಗ್ತದೆ. ಒಂದು ಪ್ರೇರಣೆ, ಎಲ್ಲ ಸಂಘಗಳಿಗೂ ಪ್ರೇರಣೆ ಅಂತ ಹೇಳಲಿಕ್ಕೆ ಮುಖ್ಯ ಶಿಕ್ಷಕರ ಸಂಘ ಒಂದು ಪ್ರೇರಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಕಡಿಮೆ ಸಂಖ್ಯೆ ಇದ್ದರೂ ಕೂಡ 82 ಶಾಲೆಗಳ ಮುಖ್ಯ ಶಿಕ್ಷಕರು ಇದ್ದರೂ ಕೂಡ ಒಂದು ಮಾದರಿಯಾದ ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್. ಮಕ್ಕಳಿಗೂ ಕೂಡ ಶಿಕ್ಷಕರಿಗೂ ಕೂಡ ಎಲ್ಲರನ್ನು ಒಳಗೆ ಎಲ್ಲ ಸಂಘಗಳನ್ನು ಒಟ್ಟು ಮಾಡಿ ತಾವೆಲ್ಲ ಕಾರ್ಯಕ್ರಮ ಮಾಡ್ತೀರಾ. ಬಹುಶಃ ತಮಗೆಲ್ಲರೂ ಕೂಡ ಪದಾಧಿಕಾರಿಗಳಿಗಿರ್ಬೋದು ಎಲ್ಲರೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಮತ್ತು ಮುಂದಿನ ವರ್ಷಕ್ಕೆ ನಾವು 100ಕ್ಕೆ 100 ಫಲಿತಾಂಶ ಬರುವಾಗೆ ಖಂಡಿತ ನಾವು ಮಾಡುವ ಮಾನ್ಯ MLA ಅವರು ಕೂಡ ಹೇಳಿದ್ದಾರೆ. ಸೊ ಅದರಂತೆ ಖಂಡಿತ ಮುನ್ನಡೆಯುವ, ಮಾತ್ರ ಅಲ್ಲ 100ಕ್ಕೆ 100 ಮಕ್ಕಳು ಪಾಸ್ ಆಗ್ತಾರೆ ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. SLC ನೋಡಲ್ ಅಧಿಕಾರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಹರಿಪ್ರಸಾದ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಹಾಲಿ ಅಧ್ಯಕ್ಷರಾದ ಶ್ರೀಯುತ ವಸಂತ್ ಸರ್ ಅವರಿಂದ ಒಂದು ಪುಷ್ಪವನ್ನು ಸ್ವೀಕರಿಸುವುದರ ಮೂಲಕ ತಮ್ಮ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್, ನೂತನ ಅಧ್ಯಕ್ಷರು, ಪುತ್ತೂರು ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ. ಹಾಗೆಯೇ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಶ್ರೀಯುತ ಶಿವಕುಮಾರ್ ಸರ್, ಸರ್ಕಾರಿ ಪ್ರೌಢಶಾಲೆ ಮಂಜುನಾಥ್ ನಗರ, ಇದರ ಮುಖ್ಯೋಪಾಧ್ಯಾಯರು, ದಯಮಾಡಿ ವೇದಿಕೆಗೆ ಬರಬೇಕು. ಹಾಲಿ ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವಂತಹ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಇದರ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಗಾಯತ್ರಿ ಮೇಡಮ್, ದಯಮಾಡಿ ವೇದಿಕೆಗೆ ಆಗಮಿಸಿ ಹಾಲಿ ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ನೂತನವಾಗಿ ಆಯ್ಕೆಗೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನೆರೆದಂತಹ ಎಲ್ಲ ಮುಖ್ಯ ಶಿಕ್ಷಕರ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ, ಸಹಶಿಕ್ಷಕ ಸಂಘ ಪುತ್ತೂರು ಮತ್ತು ಕಡಬ ತಾಲೂಕು ಇದರ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಕಾರ್ಯಾವಧಿಯಲ್ಲಿ ಸಂಘ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಾಗಲಿ ಅಂತ ಹಾರೈಕೆಗಳೊಂದಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಕೊನೆಯ ಅಂಗ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರನ್ನ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಲಿದ್ದಾರೆ ಶ್ರೀಯುತ ಮೋಹನಪ್ಪ ಸರ್, ಉಪಾಧ್ಯಕ್ಷರು, ಪುತ್ತೂರು ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಇವರಿಂದ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ನಾವು ನಮ್ಮ ವಾರ್ಷಿಕ ಸಂಘ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಇದರ ಒಂದು ಸಮಾರೋಪ ಹಂತದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಲ್ಲಿ ನಮಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮ್ಮೆಲ್ಲ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚುಗೊಳಿಸಿರುವಂಥ ಮಾನ್ಯ ಶಾಸಕರಾಗಿರುವಂಥ ಶ್ರೀಯುತ ಅಶೋಕ್ ರೈ ಸರ್ ಅವರಿಗೆ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಒಂದು ಸ್ಫೂರ್ತಿಯ ಮಾತುಗಳನ್ನಾಡಿ ನಮ್ಮ ಉದ್ಯೋಗದಲ್ಲಿ, ಅಂದರೆ ಬಹಳ ಮುಖ್ಯವಾಗಿ ಒಂದು ಪ್ರೌಢಶಾಲೆಯನ್ನು ಮುನ್ನಡೆಸುವಾಗ ಯಾವೆಲ್ಲ ಸಮಸ್ಯೆಗಳು ಬರ್ತದೆ, ಅದನ್ನು ಹೇಗೆ ಪರಿಹರಿಸ್ಬೋದು, ಮನೆ ಶಾಸಕರ ಮೂಲಕ ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಮಗೆಲ್ಲ ಕಿವಿ ಮಾತನ್ನು ಹೇಳಿ ಇಲ್ಲಿಂದ ತೆರಳಿರುವಂಥ ಈ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಅವರಿಗೂ ಕೂಡ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಯಶಸ್ವಿಗೊಳಿಸಬೇಕಾದ್ರೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸಿಕೊಳ್ಬೇಕಾದ್ರೆ ಬಹುಶಃ ಇದೇ ತಿಂಗಳಲ್ಲಿ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಆದರೂ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಇಟ್ಟು ಸುಮಾರು ಕಳೆದ 1 ವಾರ ನಾವು ದಿನ ಇಟ್ಟದ್ದೇ ಸುಮಾರು 1 ವಾರದ ಅವಧಿ. ಈ ಅವಧಿಯಲ್ಲಿ ದಿನ ಇಟ್ಟು ಸುಮಾರಷ್ಟು ಕಾರ್ಯಕ್ರಮ, ಅಂದರೆ ಮೊಮೆಂಟೋ ಮಾಡುವಂಥದ್ದು ಇರ್ಬೋದು, ಎಲ್ಲ ಕೆಲಸಗಳ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ವಸಂತ ಮೂಲ್ಯ ಸರ್ ಅವರಿಗೆ ನಾನು ನಮ್ಮ ಈ ಸಂಘದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮ ಫಲಿತಾಂಶವನ್ನು ಬರುವಾಗ ನಮಗೆ ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಕೂಡ ಅವರ ಪಾಲು ತುಂಬ ಇದೆ. ಈ ಎಲ್ಲ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರ ಪರವಾಗಿ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವಂಥ ಶ್ರೀಯುತ ಚಕ್ರಪಾಣಿ ಸರ್ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.
ನಮ್ಮ ಎರಡು ಅಂದರೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ನಮಗೆ ಗೊತ್ತಿದೆ ಎಲ್ಲ ಸಂದರ್ಭದಲ್ಲಿ ನಮ್ಮ ಸಹ ಶಿಕ್ಷಕರ ಶ್ರಮ ನಮ್ಮ ಫಲಿತಾಂಶಗಳ ಉನ್ನತೀಕರಣಕ್ಕೆ ಇದೆ. ಜೊತೆಗೆ ಒಂದು ಇಲಾಖೆಯ ಜೊತೆ ಇರ್ಬೋದು, ಸಂವಹನದಲ್ಲಿರ್ಬೋದು, ಎರಡು ಜನ ತುಂಬ ಅಂದರೆ ಆ್ಯಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀಯುತ ಅಬ್ರಾಮ್ ಸರ್ ಇದ್ದಾರೆ, ಅದೇ ರೀತಿ ಶ್ರೀಯುತ ಶಾಂತಾರಾಮ ಓಡ್ಲಾ ಸರ್ ಇದ್ದಾರೆ. ಇವರಿಬ್ಬರಿಗೆ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದಕ್ಕೋಸ್ಕರ ಅವರಿಗೆ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ SSLC ಫಲಿತಾಂಶವನ್ನು ಪ್ರತಿ ವರ್ಷ ಸುಧಾರಣೆ ಮಾಡುವಾಗ ನಮಗೆ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಯಾಗಿ ಸುಮಾರು 4-5 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥವರು ಶ್ರೀಯುತ ಅವರಿಗೆ ಕೂಡ ಆತ್ಮೀಯವಾದ, ಅದೇ ರೀತಿ ಗಾಯತ್ರಿ ಮೇಡಮ್ ಈ ಸಂಸ್ಥೆಯ ಮುಖ್ಯಸ್ಥರು, ಅವರಿಗೆ ಕೂಡ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಇಷ್ಟು ಈ ಒಂದು 3 ವರ್ಷಗಳಿಂದ ನಮ್ಮ 3 ಅಂತಲ್ಲ, ಅದರ ಮೊದಲು ಕೂಡ ಅವರೇ ಕಾರ್ಯದರ್ಶಿಯಾಗಿದ್ದರು. ಆ ಸಂಸ್ಥೆ ನಮ್ಮ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಜಯಲಕ್ಷ್ಮಿ ಮೇಡಮ್ ಈ ಸಂಘದ ಕಾರ್ಯದರ್ಶಿ, ಅವರಿಗೆ ಕೂಡ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮೊಂದಿಗೆ ಬಂದಿರುವಂಥ ಎಲ್ಲ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕರು ನಮ್ಮ ಒಂದು ಕರೆಗೆ ಹೋಗೊಟ್ಟು, ಬಹುಶಃ ಅವರ ತುಂಬ ಅಂದರೆ ಕೌಟುಂಬಿಕವಾದಂಥ ಸಮಸ್ಯೆಗಳು ಸುಮಾರಷ್ಟು ಇರ್ತದೆ, ಅವುಗಳನ್ನು ಬದಿಗೊತ್ತಿ ಆದರೂ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂಥ ಎಲ್ಲ ನಿವೃತ್ತ ಮುಖ್ಯ ಶಿಕ್ಷಕರಿಗೆ ನಾನು ನಮ್ಮ ಹೃದಯಾಂತರದಲ್ಲದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಬಹುಶಃ ನಮ್ಮ ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸುವುದಕ್ಕೋಸ್ಕರ ಅವರಿಗೂ ಕೂಡ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಂತರ ನಮ್ಮ ಈ ಶಾಲೆ ಬಹುಶಃ ಮುಖ್ಯವಾಗಿ ಇಲ್ಲಿ ನಾವು ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ಸಂಸ್ಥೆ ಎಲ್ಲ ಶಿಕ್ಷಕರು ಇವತ್ತಿದ್ದಾರೆ. ರಜಾ ಅವಧಿ ಆಗಿದ್ದರೂ ಕೂಡ ನಮ್ಮ ಮನೆ ಗಾಯತ್ರಿ ಮೇಡಮ್ ಅವರ ನಾಯಕತ್ವದಲ್ಲಿ ಎಲ್ಲ ಟೀಚರ್ಸನ್ನು ನಾವು ನೋಡಿದ್ದೇವೆ. ಅವರೆಲ್ಲರಿಗೆ ಕೂಡ ಮತ್ತಿಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಕೂಡ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆನಂತರ ಇವತ್ತು ನಮ್ಮ MC ಮಾಡಿರುವಂಥದ್ದು ಶ್ರೀಯುತ ವಿನೋದ್ ಕುಮಾರ್, ಅವರಿಗೂ ಕೂಡ ಇವತ್ತು ರಜೆ ಅವಧಿ ಆದರೂ ಕೂಡ ನಿನ್ನೆ ಒಂದೇ ನಾನು ಕಾಲ್ ಮಾಡಿದ್ದೆ ಬಂದು MC ಮಾಡಬೇಕು ಅಂತೇಳಿ. ಯಾಕೆಂದರೆ ನಮಗೆ ಗೊತ್ತಿದೆ ವಿನೋದ್ರು ಕೂಡ ಒಂದು ಉತ್ತಮ ಸಾಧಕರೇ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಕ್ರಿಯಾಶೀಲ ಶಿಕ್ಷಕರು ಮಾತ್ರವಲ್ಲದೆ ಅವರು ಸಂಸ್ಥೆಯಲ್ಲಿ ಸುಮಾರು 75 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ವಿಜ್ಞಾನ ಬೋಧನೆ ಮಾಡಬೇಕು. ಪ್ರತಿ 3 ತಿಂಗಳಿಗೆ ಕ್ವಾರ್ಟ್ರಲ್ಲಿ, ಯಾಕೆಂದರೆ KPS ಶಾಲೆಗಳು ಗೊತ್ತಿದೆ ನಮಗೆ 3 ತಿಂಗಳಿಗೊಮ್ಮೆ ಆಡಿಟಿಗೆ ರೆಡಿ ಆಗಬೇಕು. ಆ ಒಂದು ಒತ್ತಡಗಳು ಇದೆ. ಜೊತೆಗೆ ಸಂಸ್ಥೆಯನ್ನು ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು 100% ಫಲಿತಾಂಶವನ್ನು ಕೂಡ ಈ ವರ್ಷ ದಾಖಲಿಸಿರುವಂಥ ಶ್ರೀಯುತ ವಿನೋದ್ ಸರ್ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆನಂತರ ಎಲ್ಲ ಮುಖ್ಯಸ್ಥರು ಬಹುಶಃ ಎಲ್ಲರೂ ಒತ್ತಡದಲ್ಲಿ ಇದ್ದರೂ ಕೂಡ ನಮ್ಮೊಂದು ಅನುಭವದ ಹಂಚಿಕೆ ಆಗ್ತದೆ. ಇವತ್ತು ಶೇರಿಂಗ್ ಆಫ್ ವ್ಯೂ ಎಂಬಂಥ ದೃಷ್ಟಿಯಲ್ಲಿ ಎಲ್ಲರೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಒಂದು ಆದೇಶದಂತೆ ಮತ್ತು ನಮ್ಮೆಲ್ಲ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ಅವರಿಗೆ ಎಲ್ರಿಗೂ ನಿಮಗೆ ಕೃತಜ್ಞತೆಗಳು. ಮತ್ತು ಇವತ್ತು ನಮಗಿರುವಂಥ ಎಲ್ಲ ಮಾಧ್ಯಮ, ಇವತ್ತು ನಾವು ಕಾರ್ಯಕ್ರಮವನ್ನು ಪ್ರಸಾರಪಡಿಸಿರುವಂಥ ಮಾಧ್ಯಮದ ಮಿತ್ರರುಗಳಿರ್ಬೋದು, ಅದೇ ರೀತಿ ಎಲ್ಲ ಪೋಷಕರು, ನಮ್ಮ ಅಭಿನಂದನೆ ಪಡುವಂಥ ಸಾಧಕ ವಿದ್ಯಾರ್ಥಿಗಳಿಗೂ ಕೃತಜ್ಞತೆ. ಅವರನ್ನು ಕರ್ಕೊಂಡು ಬಂದಿರುವಂಥ ಪೋಷಕರು, ಅವರನ್ನು ತಯಾರಿಸಿಗೊಳಿಸಿರುವಂಥ ಶಿಕ್ಷಕರಿರ್ಬೋದು, ಒಟ್ಟಾರೆ ನಮ್ಮ ಈ ಸಂಘ ಅಥವಾ ನಮ್ಮ ಪುತ್ತೂರು ಪ್ರೌಢಶಾಲಾ ಶಿಕ್ಷಕ ಸಂಘ ಇರ್ಬೋದು, ನಮ್ಮ ಇಲಾಖೆಯ ಜೊತೆಗೆ ಕೈಗೂಡಿಸಿಕೊಂಡ ಎಲ್ಲ ಸಹಶಿಕ್ಷಕರು ಎಲ್ಲ ಮುಖ್ಯಸ್ಥರು ಕೂಡ ಮುಂದೆಯೂ ಕೂಡ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಂದಿಗೆ ಸಹಕಾರವನ್ನು ಅಪೇಕ್ಷೆಯನ್ನು ಪಡ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಅದೇ ರೀತಿ ನಮ್ಮ BIRTಗಳು ತನುಜಾ ಮೇಡಮ್ ಮತ್ತು ಸೀತಮ್ಮ ಮೇಡಮ್ ಇದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು. ಯಾಕೆಂದರೆ ಅವರಿಂದಾಗಿ ನಾವು CWSN ವಿದ್ಯಾರ್ಥಿಗಳಿಗೆ ದೊರೆಯುವಂಥ ಸೌಲಭ್ಯಗಳು ಇವತ್ತು ದೊರೆಯುತ್ತಾ ಇದೆ. ಅದಕ್ಕೋಸ್ಕರ ಅವರಿಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಜೊತೆಗೆ ಎಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇರುವಂಥ ಎಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದೆಯೂ ಕೂಡ ನಮ್ಮ ಇಲಾಖೆಗೆ ನಮ್ಮೆಲ್ಲರ ಅಪೇಕ್ಷೆ ಇರಲಿ, ನಾವು ಪುತ್ತೂರು ಶೈಕ್ಷಣಿಕ ವಲಯದ ಉನ್ನತ ಫಲಿತಾಂಶ ವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಮನೋಜ್ ಸರ್ ಅವರಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.